ಯಾಕೆ ಮಾತಾಜಿ ಯಾರಿದ್ದಾರ? ಹರೇ ಕೃಷ್ಣ, ಲೈವ್ ಇದೆ, ಲೈವ್ ಇದೆ, ಲೈವ್ ಇದೆ. ಧನ್ಯವಾದಗಳು ಮಾತಾಜಿ. ಒಂದ್ ನಿಮಿಷ, ಯಾರ್ದಿವತ್ತು? ನನ್ಗೆ ಮಾಡಿ ಮಾತಾಜಿ. ಹಾ ಸರಿ. ಹರೇ ಕೃಷ್ಣ. ಮಾಡಿದ್ದೇನೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಯ್ಯೋ ಕೃಷ್ಣ ಕೃಷ್ಣ ಹೇಳಿ ಮಾತಾಜಿ. ಅಯ್ಯೋ ಕೃಷ್ಣ ಹೇಳ್ಬೇಡಿ. ನಮ್ಗೆ ಈ ಚೈತನ್ಯ ಚರಿತ್ರಾಮೃತ ಆದಿಲೀಲ ಇದನ್ನು ಓದುವ ಅವಕಾಶವನ್ನು ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲಾಯಿ ಇಲ್ಲಿಯ ಅಧ್ಯಕ್ಷರಾದ ಎಚ್ ನಾಮನಿಷ್ಠ ದಾಸ್ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಎಲ್ಲ ಗುರು ವೃಂದದವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಫೌಂಡರ್ ಎಸಿ ಭಕ್ತಿ ವೇದಾಂತ ಶೀಲ ಪ್ರಭುಪಾದ ಇವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಮೊದಲಿಗೆ ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣಪಾದಂ ಸಹಗಣ ಲಲಿತ ಶ್ರೀ ವಿಶಾಖಾನ್ವಿತಂ ಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಚಾ ಕಲ್ಪತರು ಅಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಶ್ಲೋಕ ಚೈತನ್ಯ ಚರಿತಾಮೃತ ಕಿ ಜಯ. ಶ್ರೀಮತಿ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಇವರಿಗೂ ಜೈ. ಚೈತನ್ಯ ಮಹಾಪ್ರಭು ಕಿ ಜೈ. ಶ್ಲೋಕ ಅಧ್ಯಾಯ 3. ಶ್ರೀ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವಕ್ಕೆ ಬಾಹ್ಯ ಕಾರಣಗಳು ಅಧ್ಯಾಯ. ಅದರಲ್ಲಿ ಶ್ಲೋಕ 21.
ಅಪೈನ ಕಾಯಿಲೆ ಧರ್ಮ ಶಿಖಾನ ಯಾಯ ಏತ ಸಿದ್ಧಾಂತ ಗೀತಾ ಭಾಗವತೆ ಗಾಯ ಅಪನೇನ ಕೈಲೆ ಧರ್ಮ. ಸ್ಕ್ರೀನ್ ಬರ್ಲಿಲ್ಲ ಮಾತಾಜಿ ಸ್ಕ್ರೀನ್ ಸ್ಕ್ರೀನ್ ಬಂದಿಲ್ಲ. ಬಂದಿಲ್ಲ ಮಾತಾಜಿ. ಓಕೆ ಹರೇ ಓಕೆ. ಕೃಷ್ಣ. ಓ ಸ್ಟಾಪ್ ಆಯ್ತು. ಈಗ ಬಂತಾ ನೋಡಿ, ಬಂತಾ? ಹಾ ಈಗ ಬಂತು. ಇಲ್ಲ ಬಂದಿಲ್ಲ. ಹಾ ಈಗ ಬಂತು. ಬಂತು ಬಂತು ಬಂತು. ಅಪನೇನ ಕೈಲೆ ಧರ್ಮ ಶಿಖಾನ ಯಾಯ ಅಪನೇನ ಕೈಲೆ ಧರ್ಮ ಶ್ರೀಖಾನ ನ್ಯಾಯ ಏತ ಏತ ಸಿದ್ಧಾಂತ ಗೀತಾ ಭಾಗವತೆ ಗಾಯ. ಏತ ಸಿದ್ಧಾಂತ ಗೀತಾ ಭಾಗವತೆ ಗಾಯ. ಒಮ್ಮೆ ಹೇಳೋಣ. ಅಪನೇನ ಕೈಲೆ ಧರ್ಮ ಶಿಖಾನ ಯಾಯ ಅಪನೇನ ಕೈಲೆ ಧರ್ಮ ಶ್ರೀಖಾನ ನ್ಯಾಯ ಅಯಾಯ. ಏತ ಸಿದ್ಧಾಂತ ಗೀತಾ ಭಾಗವತೆ ಗಾಯ. ಏತ ಸಿದ್ಧಾಂತ ಗೀತಾ ಭಾಗವತೆ ಗಾಯ. ಪದ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಸ್ಕ್ರೀನ್ ಮಾತಾಜಿ ಕಾಣ್ತದಲ್ಲ? ಓದ್ತೀನಿ. ಕಾಣ್ತಾರೆ ಮಾತಾಜಿ, ಓದ್ತೀನಿ. ಶ್ಲೋಕ 21. ಆಪನೇನ ಕೈಲೆ ಧರ್ಮ ಶಿಖಾನಾಯ ನಾಯಾರ ನಾಯಾಯ ಏತ ಸಿದ್ಧಾಂತ ಗೀತಾ ಭಗವತೆ ಗಾಯ. ಅಪನೆ ವೈಯಕ್ತಿಕವಾಗಿ, ನಾ ಕೈಲೆ ಆಚರಿಸದಿದ್ದರೆ, ಧರ್ಮವು ನಿಶಾಕ ಶಿಖಾನ ಬೋಧಿಸುವುದು, ನಾ ಮಾಯ ಮುಂದುವರಿಯುವುದು. ಏ ತಾ ನಿಶ್ಚಯವಾಗಿ, ಸಿದ್ಧಾಂತ ನಿರ್ಣಯ ಗೀತಾ ಭಗವದ್ಗೀತೆಯಲ್ಲಿ, ಭಾಗವತೆ ಶ್ರೀಮದ್ ಭಾಗವತದಲ್ಲಿ, ಗಾಯ ಅವರು ಹಾಡಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವಕ್ಕೆ ಬಾಹ್ಯ ಕಾರಣಗಳು. ಅದು ಹೆಡ್ಡಿಂಗ್. ಅನುವಾದ ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಪ್ರಭುಪಾದರಿಂದ ಒಬ್ಬ ವ್ಯಕ್ತಿಯು ಸ್ವತಃ ಭಕ್ತಿ ಸೇವೆ ಆಚರಿಸದೆ ಇತರರಿಗೆ ಬೋಧಿಸಲಾರ. ಈ ತೀರ್ಮಾನವು ಭಗವದ್ಗೀತೆ ಹಾಗೂ ಶ್ರೀಮದ್ ಭಾಗವತದಲ್ಲಿ ಎಲ್ಲೆಡೆಯಲ್ಲೂ ಸಮರ್ಥಿಸಲ್ಪಟ್ಟಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಒಬ್ಬ ವ್ಯಕ್ತಿಯು ಸ್ವತಃ ಅವನೇ ಭಕ್ತಿ ಸೇವೆ ಆಚರಿಸದೆ ಇದ್ರೆ ಇತರರಿಗೆ ಬೋಧಿಸ್ಲಿಕ್ಕೆ ಆಗದವನಿಗೆ. ಈ ತೀರ್ಮಾನ ಭಗವದ್ಗೀತೆಯಲ್ಲಿಯೂ ಕೂಡ ಇದೆ, ಶ್ರೀಮದ್ ಭಾಗವತದಲ್ಲಿ ಕೂಡ ಇದೆ, ಎಲ್ಲ ವೈದಿಕ ಸಾಹಿತ್ಯದಲ್ಲಿ ಕೂಡ ಈ ರೀತಿ ಸಮರ್ಥಿಸಲ್ಪಟ್ಟಿದೆ. ಶ್ಲೋಕ 22. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನಂ ಸೃಜಾಮಿ ಅಹಂ. ಹೇಳಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನಾತ್ಮನಾಮ್ಯಹಂ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಯದಾ 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 ಧರ್ಮಸ್ಯ ಧರ್ಮಸ್ಯ ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ. ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನಂ ಅಹಂ. ಆಯ್ತು. ನಮಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯದಾ ಯದಾ ಯಾವಾಗ, ಹಿ ಖಂಡಿತ, ಧರ್ಮಸ್ಯ ಧರ್ಮ ತತ್ವಗಳ, ಗ್ಲಾನಿ ಪತನವು, ಭವತಿ ಉಂಟಾಗುತ್ತದೆಯೋ, ಭರತ ವಂಶಜನೇ, ಅಭ್ಯುತ್ಥಾನಂ ಹೆಚ್ಚುತ್ತದೆ,
ಅಧರ್ಮಸ್ಯ ಅಧರ್ಮದ ತದಾ ಆಗ ಆತ್ಮಾನಂ ನಾನೇ ಸೃಜಾಮಿ ಪ್ರಕಟಗೊಳ್ಳುತ್ತೇನೆ ಅಹಂ ನಾನು. ಅನುವಾದ ಶಿಲಾಪ್ರಪಾದವರಿಂದ ಶಿಲಾಪ್ರಪಾದ್ ಕಿ ಜೈ. ಓ ಭರತ ವಂಶಜನೇ, ಯಾವ ಯಾವ ಸಂದರ್ಭ ಹಾಗೂ ಎಲ್ಲೆಲ್ಲೂ ಧರ್ಮ ಆಚರಣೆಯಲ್ಲಿ ಅವನತಿ ಇದೆಯೋ ಅಂತಹ ಸಮಯದಲ್ಲಿ ನಾನೇ ಸ್ವಯಂ ಭೂಮಿಗಿಳಿದು ಪ್ರಕಟವಾಗುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೋಡಿ, ಭರತ ವಂಶಜನೆ, ಓ ಭರತ ವಂಶಜನೆ, ಯಾವ ಯಾವ ಸಂದರ್ಭದಲ್ಲಿ ಹಾಗೂ ಎಲ್ಲೆಲ್ಲಿ ಆ ಧರ್ಮಾಚರಣೆಯಲ್ಲಿ ಅವನತಿ ಆಗ್ತದೆಯೋ ಅಂತಹ ಸಮಯದಲ್ಲಿ ನಾನೇ ಸ್ವಯಂ ಭೂಮಿಯ ಮೇಲೆ ಅವತಾರವಾಗಿ ಪ್ರಕಟಗೊಳ್ತಾನೆ ಅಂತ ಹೇಳಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಶ್ಲೋಕ ಸಹ ಭಗವದ್ಗೀತೆ ಇದೆ. ಶ್ಲೋಕ 23. ಪರಿತ್ರಾಣಾಯ ಸಾಧೂನಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಮಂಜುಳಾ ಎ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪರಿತ್ರಾಣಾಯ ವಿಮೋಚನೆಗಾಗಿ, ಸಾಧೂನಾಂ ಭಕ್ತರ, ವಿನಾಶಾಯ ನಾಶಕ್ಕಾಗಿ, ಚ ಮತ್ತು ದುಷ್ಕೃತಾಂ ದುಷ್ಕರ್ಮಿಗಳ, ಧರ್ಮತತ್ವಗಳ, ಸಂಸ್ಥಾಪನಾರ್ಥಾಯ ಧರ್ಮ ಸಂಸ್ಥಾಪನೆಯ ಉದ್ದೇಶಕ್ಕಾಗಿ, ಸಂಭವಾಮಿ ನಾನು ಅವತರಿಸುತ್ತೇನೆ, ಯುಗೆ ಯುಗೆ ಪ್ರತಿಯೊಂದು ಯುಗದಲ್ಲಿ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಸಾಧು ಸ್ವಭಾವದವರ ವಿಮೋಚನೆಗಾಗಿ, ದುಷ್ಕರ್ಮಿಗಳ ನಿರ್ನಾಮಕ್ಕಾಗಿ, ಹಾಗೆಯೇ ಧರ್ಮ ತತ್ವಗಳ ಪುನರ್ಸ್ಥಾಪನೆಗಾಗಿ ಯುಗ ಯುಗದಲ್ಲಿಯೂ ನಾನೇ ಸ್ವಯಂ ಅವತರಿಸುತ್ತೇನೆ. ಭಾವಾರ್ಥ ಓದ್ಬೇಕಾ ಮಾತಾಜಿ? ಓದಿ ಮಾತಾಜಿ. ಶ್ಲೋಕ 22-23 ಇವುಗಳನ್ನು ಭಗವಾನ್ ಕೃಷ್ಣನು ಭಗವದ್ಗೀತೆಯಲ್ಲಿ ನುಡಿದನು. 4.78 ಮುಂದೆ ಶ್ಲೋಕ 24-25ಗಳನ್ನು ಭಗವದ್ಗೀತೆಯಿಂದಲೇ ತೆಗೆದುಕೊಂಡದ್ದಾಗಿದೆ. 3.24-21. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ನೋಡಿ, ಇಲ್ಲಿ ಸಾಧು ಸ್ವಭಾವದವರ ವಿಮೋಚನೆಗಾಗಿ, ದುಷ್ಕರ್ಮಿಗಳ ನಿರ್ನಾಮಕ್ಕಾಗಿ, ಹಾಗೆಯೇ ಈ ಸರ್ವಧರ್ಮ ಅದರ ಧರ್ಮ ತತ್ವಗಳನ್ನೆಲ್ಲ ಪುನರ್ರಚನೆಗಾಗಿ ಭಗವಂತ ಯುಗ ಯುಗದಲ್ಲಿ ಕೂಡ ಅವನಾಗಿ ಅವತಾರ ಎತ್ತುತ್ತಾನೆ, ಸ್ವಯಂ ಅವನೇ ಅವತರಿಸ್ತಾನೆ. ಇದನ್ನು ಭಗವದ್ಗೀತೆಯಲ್ಲಿ 22-23 ಮತ್ತೆ 4ನೇ ಅಧ್ಯಾಯದ 7-8ರಲ್ಲಿ, 24-25ರಲ್ಲಿ, ಹಾಗೆ 3ನೇ ಅಧ್ಯಾಯದ 24-21ರಲ್ಲಿ ಈ ಶ್ಲೋಕಗಳಲ್ಲಿ ಅದನ್ನು ವಿವರಿಸಲಾಗಿದೆ. ಹಾಗೆ ಶ್ಲೋಕ 24. ಉತ್ಸೀದೇಯುರ್ಇಮೇ ಲೋಕಾನ ಪುರ್ಯಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾ ಶಾಂ ಉಪಹನ್ಯಂ ಇಮಾಃ ಪ್ರಜಾಃ. ಇಮೇ ಲೋಕಾ ನ ಕುರ್ಯಾಂ ಕರ್ಮ ಚೇದಹಂ ಸತ್ಕರಸ್ಯ ಚ ಕರ್ತಾಸ್ಯಾಂ ಉಪಹಸ್ಯಾನಂ ಇಮಾಂ ಪ್ರಜಾಃ. ಪಾರ್ವತಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ. ಪಾರ್ವತಮ್ಮ ಹರೇ ಮಾತಾಜಿ. ಕೃಷ್ಣ ಮಾತಾಜಿ ಓದ್ತೀನಿ ಮಾತಾಜಿ. ಉತ್ಸೀದೇಯುರಿಮೇ ಲೋಕಾನ ಕುರ್ಯಾಂ ಕರ್ಮ ಚೇದ್ ಅಹಂ ಸತ್ಕರಸ್ಯ ಚ ಕರ್ತಾಸ್ಯಾಂ ಉಪಹನ್ಯಾಂ ಇಮಾಃ ಪ್ರಜಾಃ.
ಉತ್ಸಿದೆಯುಹು ಭ್ರಷ್ಟವಾಗುತ್ತವೆ. ಇಮೆ ಈ ಎಲ್ಲ ಲೋಕಗಳೂ ನ ಕುರ್ಯ ಮಾಡದೆ ಹೋದಲ್ಲಿ ಕರ್ಮ ಕಾರ್ಯವನ್ನು ಚೇತ್ ಆದರೆ ಅಹಂ ನಾನು ಸತ್ಕರಸ್ಯ ದುರ್ಜನರ ಚ ಮತ್ತು ಕರ್ತ ಸೃಷ್ಟಿಕರ್ತ ಸ್ಯಾಮ್ ಆಗುವನು. ಉಪಹನ್ಯಾಂ ಕೆಡಿಸಿ ಬಿಡುತ್ತೇನೆ ಇಮಹ ಈ ಪ್ರಜಾಹ ಜೀವರಾಶಿಗಳನ್ನು. ಅನುವಾದ: ಸೂಕ್ತ ತತ್ವಗಳನ್ನು ನಾನೇ ತೋರಿರದಿದ್ದಲ್ಲಿ ಈ ಎಲ್ಲ ಲೋಕಗಳು ನಷ್ಟವಾಗುತ್ತಿದ್ದವು. ಆದ್ದರಿಂದ ದುರ್ಜನರ ಸೃಷ್ಟಿಗೆ ನಾನೇ ಕಾರಣನಾಗುತ್ತಿದ್ದೆ ಹಾಗೂ ಈ ಎಲ್ಲ ಜೀವರಾಶಿಗಳನ್ನು ಕೆಡಿಸುತ್ತಿದ್ದೇನಷ್ಟೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸೂಕ್ತವಾದ ತತ್ವಗಳನ್ನು ನಾನೇ ತೋರಿರದಿದ್ದಲ್ಲಿ ಈ ಲೋಕಗಳೆಲ್ಲವೂ ನಷ್ಟವಾಗ್ತಿದ್ದವು. ಇಲ್ಲಿ ದುರ್ಜನರ ಸೃಷ್ಟಿಗೆ ಮತ್ತೆ ನಾನೇ ಕಾರಣನಾಗ್ತಿದ್ದೆ ಹಾಗೂ ಎಲ್ಲಾ ಜೀವರಾಶಿಗಳನ್ನೆಲ್ಲ ಕೆಡಿಸುತ್ತಿದ್ದೆ ಅಷ್ಟೇ ಅಂತ ಹೇಳಿದ್ರು. ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ಶ್ಲೋಕ 25. ಯದ್ ಯದ್ ಆಚರತಿ ಶ್ರೇಷ್ಠಸ್ತತ್ತದೋ ಏವೇತರೋ ಜನಃ ಸ್ವಾಯತ್ ಪ್ರಮಾಣಂ ಕುರುತೆ ಲೋಕಸ್ತದ್ ಅನುವರ್ತತೆ. ಯದ್ಯದ್ ಆಚರತಿ ಶ್ರೇಷ್ಠಸ್ತತ್ತೇವೇತರೋ ಜನಃ ಸಾಯತ್ ಪ್ರಮಾಣಂ ಕುರುತೆ ಲೋಕಸ್ತದ್ ಅನುವರ್ತತೆ. ರೋಹಿಣಿ ಎಸ್ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯತ್ ಯತ್ ಆಚರತಿ ಶ್ರೇಷ್ಠನ್ ತತ್ತತ್ ತತ್ತತ್ ಏವೇರತೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದ್ ಅನುವರ್ತತೆ. ಯತ್ ಯತ್ ಯಾವುದನ್ನೆಲ್ಲ ಆಚರತಿ ಆಚರಿಸುತ್ತಾರೋ ಶ್ರೇಷ್ಠ ಉತ್ತಮ ಮಾನವನು ತತ್ ತತ್ ಅದು ಯವ ಖಂಡಿತ ಇತರಃ ಇತರರು ಜನಃ ಮನುಷ್ಯ ಸಹ ಆತನು ಯತ್ ಯಾವುದನ್ನು ಪ್ರಮಾಣಂ ಆಧಾರವಾಗಿ ಕುರುತೆ ತೋರುವನೋ ಲೋಕಃ ಜನರು ತತ್ ಅದನ್ನೇ ಅನುವರ್ತತೆ ಅನುಸರಿಸುತ್ತಾರೆ. ಅನುವಾದ: ಶ್ರೀಲಪ್ರಭಾದರಿಂದ ಶ್ರೀಲಪ್ರಭಾದ ಜಯವಾಗಲಿ. ಮಹಾಪುರುಷನಾದನು ಏನೇನು ಕಾರ್ಯಗಳನ್ನು ಆಚರಿಸುವನೋ ಸಾಮಾನ್ಯ ಜನರು ಅದನ್ನೇ ಅನುಸರಿಸುತ್ತಾರೆ. ಹಾಗೆ ತನ್ನ ಆದರ್ಶಪ್ರಾಯವಾದ ಕಾರ್ಯಗಳಿಂದ ಯಾವ ಗುಣಮಟ್ಟಗಳನ್ನು ಆತ ಸ್ಥಾಪಿಸುವನೋ ಇಡೀ ಪ್ರಪಂಚವು ಅದನ್ನೇ ಅನುಸರಿಸುತ್ತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಇಲ್ಲಿ ಮಹಾಪುರುಷ ಯಾರಾಗಿರ್ತಾರೋ ಅವರು ಏನೇನು ಕಾರ್ಯಗಳನ್ನು ಮಾಡ್ಬೇಕು ಆಚರಿಸ್ತಾನೋ ಅದೇ ರೀತಿ ಸಾಮಾನ್ಯ ಜನರು ಅದನ್ನೇ ಅನುಸರಿಸ್ತಾರೆ. ಹೇಗೆ ನಾಯಕರು ಏನ್ ಮಾಡ್ತಾರೋ ಅದೇ ರೀತಿ ಉಳಿದವರು ಎಲ್ಲ ಅನುಸರಿಸಿಕೊಂಡು ಹೋಗ್ತಾರೋ ಹಾಗೆ ಹಾಗೂ ತನ್ನ ಆದರ್ಶಪ್ರಾಯವಾದ ಕಾರ್ಯಗಳಿಂದ ಯಾವ ಗುಣಮಟ್ಟಗಳನ್ನು ಆತ ಸ್ಥಾಪಿಸುವನು ಇಡೀ ಪ್ರಪಂಚ ಕೂಡ ಅದನ್ನೇ ಆಚರಿಸ್ತದೆ ಅಂತೇಳಿ. ತಂದೆಯನ್ನು ಅನುಸರಿಸಿ ಮಗ, ತಾಯಿಯಂತೆ ಮಗ, ತಂದೆಯಂತೆ ಮಗ ಅಂತ ಹೇಳ್ತೇವಲ್ಲ ಅದೇ ರೀತಿ. ಶ್ಲೋಕ 25. ಯುಗ ಧರ್ಮ ಪ್ರವರ್ತನ. ಅದು ಸ್ವರ ಬಂದ್ ಮಾಡ್ಲಿ ಮಾತಾಜಿ. ಲಲಿತಾ ಮಾತಾಜಿ. ಯುಗ ಧರ್ಮ ಪ್ರವರ್ತನ ಹಯ ಆಮವಿನ ಅನ್ಯೇನ ವ್ರತ ಪ್ರೇಮದಿತೆ. ಯುಗ ಧರ್ಮ ಪ್ರವರ್ತನ ಅಂಶೈತೆ ಅಮವಿನ ಅನ್ಯೇನಾರ್ಯ ವ್ರತ ಪ್ರೇಮದಿತೆ. ರಾಮ್ ಪಟ್ಕುರೆ ಓದಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 25 ಓದಿ. ಯುಗ ಧರ್ಮ ಪ್ರವರ್ತನ ಅಂತ ಹೈತೆ ಆಮ ವಿನ ಅನ್ಯೇ ನಾರೇ ವ್ರಜ ಪ್ರೇಮದಿತೆ. ಯುಗ ಧರ್ಮದ ಪ್ರವರ್ತನ ಆರಂಭವು ಹಯ ಆಗಿದೆ. ಅಂಶ ಸ್ವಾಂಶ ಭಾಗವು ಹತ್ಯೆ. ಆದ್ದರಿಂದ ಅಮ ನನಗೆ ವಿನ ಹೊರತಾಗಿ
ಅನ್ಯ ಇತರ ನಾರೆ ಶಕ್ತವಾಗುವುದಿಲ್ಲ. ವ್ರಜ ಪ್ರೇಮ ವ್ರಜಭೂಮಿಯ ನಿವಾಸಿಗಳ ಪ್ರೇಮದ ಹಾಗೆ ದಿತೆ ಅನುಗ್ರಹಿಸು. ಅನುವಾದ: ಪ್ರತಿಯುಗಕ್ಕೂ ಅನ್ವಯ ಆಗುವ ಧರ್ಮ ತತ್ವಗಳನ್ನು ಶ್ವಾಂಸ ವಿಭಾಗಗಳು ಸಂಸ್ಥಾಪಿಸಬಲ್ಲವು. ಹೀಗೆ ಇದ್ದರೂ ನಾನಲ್ಲದೆ ವ್ರಜವಾಪಿ ಭಕ್ತವೃಂದ ಆಚರಿಸುವ ಪ್ರೀತಿ ಸೇವೆಯ ಪರಿಯನ್ನು ಇನ್ನಾರು ಅನುಗ್ರಹಿಸಲಾರು. ಹರೇ ಕೃಷ್ಣ ಮಾತೆ. ಹರೇ ಕೃಷ್ಣ. ಪ್ರತಿ ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಕ್ಕೆ ಜಯ. ಪ್ರತಿ ಯುಗಕ್ಕೂ ಅನ್ವಯ ಆಗುವಂತೆ ಈ ಧರ್ಮ ತತ್ವಗಳನ್ನು ಅವರ ಸ್ವಾಂಸ ವಿಭಾಗಗಳು ಅವುಗಳೆಲ್ಲ ಸಂಸ್ಥಾಪಿಸಲಿಕ್ಕೆ ಆಗ್ತದೆ. ಹೀಗೆ ಇದ್ರೂ ಕೂಡ ನಾನಲ್ಲದೆ ವ್ರಜವಾಸಿ ಭಕ್ತ ವೃಂದ ಆಚರಿಸುವಂತಹ ಪ್ರೀತಿ ಸೇವೆಯ ಪರಿಯನ್ನು ಇನ್ನು ಯಾರು ಬೇಕಾದ್ರೂ ಅದನ್ನು ಅನುಗ್ರಹಿಸ್ಲಿಕ್ಕೆ ಆಗುವುದಿಲ್ಲ, ಅನುಗ್ರಹಿಸಲಾರರು ಅಂತೇಳಿ. ಶ್ಲೋಕ 27. ಸತ್ವ ಅವತಾರ ಬಹವ ಪಂಕಜ ನವಸ್ಯ ಸರ್ವತೋ ಭದ್ರಃ ಕೃಷ್ಣಾದನ್ಯಕೋ ಹವಾಲತಸ್ವ ಅಪಿ ಪ್ರೇಮದೋ ಭವತಿ. ಹೇಳಿ. ಸಂತ್ವಾವತಾರ ಬಹವ ಪಂಕಜ ನಾಭಸ್ಯ ಸರ್ವತೋ ಭದ್ರಃ ಕೃಷ್ಣಾದನ್ಯಕೋ ವಾಲತಸ್ವಃ ಪ್ರೇಮದೋ ಭವತಿ. ಏನೋ ಸರಿ ಹೋಗ್ಲಿ. ರೇಖಾ ಬಂಗೇರ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ಸಂತ್ವ ಅವತಾರ ಭಾವ ಪಂಕಜ ನಾಭಸ್ಯ ಸರ್ವತೋ ಭದ್ರಃ ಕೃಷ್ಣಾದನ್ಯ ಕೋ ವಾಲತ್ವಾಸ ಅಪಿ ಪ್ರೇಮದೋ ಭವತಿ. ಶಬ್ದಾರ್ಥ: ಸಂತು ಹಾಗಿರ್ಲಿ, ಅವತಾರಗಳು ಬಹವ ಅನೇಕ, ಪಂಕಜ ನಾಭಸ್ಯ ಯಾರ ನಾಭಿಯಿಂದ ಕಮಲ ಪುಷ್ಪ ವಿಕಸಿಸುವುದೋ ಅಂತಹ ಭಗವಂತನ, ಸರ್ವತಃ ಭದ್ರಃ ಪೂರ್ಣವಾಗಿ ಶುಭ್ರ ಪದವಾಗಿ ಇರುವ ಕೃಷ್ಣ ಅನ್ಯ ಇತರ ವಾ ಯಾರು, ಲತಾಸು ಪ್ರಪನ್ನಾತ್ಮರ ಮೇಲೆ, ಅಪಿ ಹಾಗೂ ಪ್ರೇಮಾನುಗ್ರಹ ಮಾಡುವವನು ಭವತಿ ಇದ್ದಾನೆ. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪರಮ ಪುರುಷನ ಅನೇಕ ಮಂಗಳಮಯ ಅವತಾರಗಳದ್ದೆಷ್ಟೇ ಇರಬಹುದು, ಆದರೆ ಪ್ರಪನ್ನಾತ್ಮರ ಮೇಲೆ ದೈವ ಪ್ರೇಮವನ್ನು ಪ್ರಭು ಶ್ರೀ ಕೃಷ್ಣನಲ್ಲದೆ ಬೇರೆ ಯಾರು ಅನುಗ್ರಹಿಸಲು ಸಾಧ್ಯ? ಭಾವಾರ್ಥ: ಲಘು ಭಾಗವತಾಮೃತದಲ್ಲಿ 1ನೇ ಸ್ಕಂದ 5ನೇ ಅಧ್ಯಾಯ 37ನೇ ಶ್ಲೋಕದಲ್ಲಿ ಕಂಡು ಬರುವ ಈ ಉಲ್ಲೇಖವನ್ನು ಬಿಲ್ವ ಮಂಗಳ ಠಾಕೂರರು ಬರಹಗಳಿಂದ ತೆಗೆದುಕೊಂಡಿದೆ. ಹರೇ ಕೃಷ್ಣ ಮತ್ತೆ ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ. ಪರಮ ಪುರುಷನ ಅನೇಕ ಮಂಗಳಮಯ ಅವತಾರಗಳು ಅದೆಷ್ಟೇ ಇರ್ಬೋದು, ಆದ್ರೆ ಅಲ್ಲಿ ಪ್ರಪನ್ನಾತ್ಮರ ಮೇಲೆ ದೈವ ಪ್ರೇಮವನ್ನು ಪ್ರಭು ಶ್ರೀಕೃಷ್ಣನಲ್ಲದೆ ಬೇರೆ ಯಾರು ಕೂಡ ಅನುಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಭಾವಾರ್ಥದಲ್ಲಿ ಲಘು ಭಾಗವತದಲ್ಲಿ ಹೇಳಿದ್ದಾರೆ. ಆ ಉಲ್ಲೇಖವನ್ನು ಬಿಲ್ವ ಮಂಗಳ ಠಾಕೂರರು ಅವರ ಬರಹಗಳಿಂದ 1 ಸ್ಕಂದ 5ನೇ ಅಧ್ಯಾಯದ 37ನೇ ಶ್ಲೋಕದಲ್ಲಿ ಅದನ್ನು ತೆಗೆದುಕೊಂಡಿದ್ದಾರೆ. ಶ್ಲೋಕ 28. ಸಾಹತಿ ಅಪನ ಭಕ್ತ ಕನಕರಿ ಸಂಗಿ ಪ್ರತಿವಿತೆ ಅವತರಿ ಕರಿಮು ನಾನರಂಗಿ. ಸಾಹತೆ ಅಪನ ಭಕ್ತ ಕರ್ಣಕರಿ ಸಂಗೆ ಪ್ರತಿವಿತೆ ಅವತರಿ ಕರಿಮು ನಾನರಂಗೆ. ಶಿವಶಂಕರ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 28. ತಹತೆ ಅಪನ ಭಕ್ತ ಗಣ ಕರಿ ಸಂಗೆ ಪೃಥಿವಿತೆ ಅವತಾರಿ ಕರಿಮು ನಾನರಂಗೆ. ತಹತೆ ಅದರಲ್ಲಿ, ಅಪನ ನನ್ನದೇ, ಭಕ್ತಗಣ ಭಕ್ತರೊಂದಿಗೆ, ಕರಿ ಮಾಡುತ್ತಾ, ಸಂಗೆ ಸಂಘದಲ್ಲಿ, ಪೃಥಿವಿತೆ ಭೂಮಿಯ ಮೇಲೆ, ಅವತರಿ ಧರೆಗಿಳಿದು ಬರುತ್ತಾ, ಕರಿಮು ನಾನು ನಡೆಸುತ್ತೇನೆ, ನಾನಾ ವಿವಿಧ ರಂಗೆ ವರ್ಣಮಯ ಲೀಲಾ ವಿನೋದಗಳಲ್ಲಿ. ಅನುವಾದ ಶ್ರೀಲ ಪ್ರಭುಪಾದಕ್ಕೆ ಜಯವಾಗಲಿ.
ಆದ್ದರಿಂದ ನಾನು ಭೂಮಿಯಲ್ಲಿ ನನ್ನ ಭಕ್ತ ವೃಂದದ ಸಹಯೋಗದೊಂದಿಗೆ ಅವತರಿಸುತ್ತೇನೆ ಹಾಗೂ ವಿವಿಧ ವರ್ಣಮಯ ಲೀಲಾ ವಿನೋದಗಳನ್ನು ನಡೆಸುತ್ತೇನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಇಲ್ಲಿ ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ್ ಕಿ ಜೈ. ಆದ್ರಿಂದ ನಾನು ಇಲ್ಲಿ ಭೂಮಿಯಲ್ಲಿ ನನ್ನ ಭಕ್ತ ವೃಂದದವರ ಒಟ್ಟಿಗೆ ಸಹಯೋಗದಿಂದ ಅವತಾರವನ್ನು ಮಾಡ್ತೇನೆ. ಅವರು ಬರುವಾಗ, ಕೃಷ್ಣ ಬರುವಾಗ ಯಾವಾಗ್ಲೂ ಅವರ ಸಹಯೋಗಿಗಳೆಲ್ಲರೂ ಕೂಡ ಬರ್ತಾರೆ. ಅವರ ಒಟ್ಟಿಗೆ ಇರುವವರು ಎಲ್ಲರೂ ಕೂಡ ಅವರೊಟ್ಟಿಗೆ ಇಲ್ಲಿ ಅವತರಿಸ್ತಾರೆ. ಹಾಗೂ ವಿವಿಧ ವರ್ಣಮಯವಾದ ಲೀಲಾ ವಿನೋದಗಳನ್ನು ಕೂಡ ಭಗವಂತ ನಡೆಸ್ತಾನೆ. ಶ್ಲೋಕ 29ರಲ್ಲಿ ಏನ್ ಹೇಳಿದ್ದಾರೆ? ಏತಾಭಾವಿ ಕಾಲಿ ಕಾಲೆ ಪ್ರಥಮ ಸಂಧ್ಯಾಯ ಅವತೀರ್ಣ ಹೈಲ ಕೃಷ್ಣ ಆಪಾನಿ ನದಿಯಾಯ. ಏತಾಭಾಲಿ ಕಲಿ ಕಾಲೆ ಪ್ರಥಮ ಸಂದಾಯ ಅವತೀರ್ಣ ಹೈಲ ಕೃಷ್ಣ ಆಪನಿ ನದಿಯಾಯ. ಸುನಂದ ಮಾತಾಜಿ, ಸುನಂದ ಮಾತಾಜಿ. ಹರೇ ಕೃಷ್ಣ. ಓಕೆ, ವಿಜಯ್ ಪ್ರಭುಜಿ. ಹರೇ ಕೃಷ್ಣ. ವಿಜಯ್, ಸುನಂದ, ವಿಜಯ್ ಎರಡು ಇದೆ. ಸ್ಟಾರ್ಟಿಂಗ್ ಐಶ್ವರ್ಯ ಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 29. ಏತಾಭಾವಿ ಕಲಿ ಕಾಲೆ ಪ್ರಥಮ ಸಂಧ್ಯಾಯ ಅವತೀರ್ಣ ಹೈಲ ಕೃಷ್ಣ ಆಪನಿ ನದಿಯಾಯ. ಏತ ಹೇಗೆ, ಭಾವಿ ಆಲೋಚನೆಯ, ಕಾಲೆ ಕಲಿಯುಗದಲ್ಲಿ, ಪ್ರಥಮ ಮೊತ್ತ ಮೊದಲು, ಸಂಧ್ಯಾಯ ಸಂಧಿಸುವಿಕೆಯಲ್ಲಿ, ಅವತೀರ್ಣ ಹೈಲ ಅವತರಿಸಿದನು, ಕೃಷ್ಣನು ಆಪನಿ ಸ್ವಯಂ ಆತನೇ, ನದಿಯ ದ್ವೀಪದಲ್ಲಿ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ: ಇಂತು ಆಲೋಚಿಸಿ ಪರಮಪುರುಷನಾದ ಸ್ವಯಂ ಶ್ರೀ ಕೃಷ್ಣನೇ ಕಲಿಯುಗದಾರಂಭದಲ್ಲಿ ನದಿಯ ದ್ವೀಪದಲ್ಲಿ ಆವಿರ್ಭವಿಸಿದನು. ಭಾವಾರ್ಥ: ಪ್ರಥಮ ಸಂಧ್ಯಾ ಎಂಬುದು ಯುಗಾರಂಭ ಸಮಯ. ಖಗೋಲ ಗಣಿತದ ಪ್ರಕಾರ ಯುಗವು 12 ಭಾಗಗಳಾಗಿ ವಿಭಜಿತ ಆಗಿದೆ. ಈ 12 ವಿಭಾಗಗಳಲ್ಲಿ ಮೊದಲನೆಯದೇ ಪ್ರಥಮ ಸಂಧ್ಯಾ. ಪ್ರಥಮ ಸಂಧ್ಯಾ ಮತ್ತು ಶೇಷ ಸಂಧ್ಯಾ ಈ ಹಿಂದಣ ಯುಗದ ಕಡೆಯ ವಿಭಾಗ. 2 ಯುಗಗಳ ಸಂಧಿ ಸಮಯ ಆಗುತ್ತದೆ. ಸೂರ್ಯ ಸಿದ್ಧಾಂತದ ಪ್ರಕಾರ ಕಲಿಯುಗದ ಪ್ರಥಮ ಸಂಧ್ಯಾ ಸಮಯವು 36,000 ಸೌರವರ್ಷ ಪರ್ಯಂತ ಇರುತ್ತದೆ. ಕಲಿಯುಗ ಸಂಧ್ಯಾ 4,586 ಸೌರವರ್ಷಗಳಾದ ಮೇಲೆ ಕೃಷ್ಣ ಚೈತನ್ಯ ಪ್ರಭುಗಳು ಆವಿರ್ಭವಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕೃಷ್ಣ. ಅಂದ್ರೆ ಇಲ್ಲಿ ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದ್ ಇಂತು ಈಗ ಆಲೋಚಿಸಿ ಪರಮಪುರುಷನಾದ ಸ್ವಯಂ ಶ್ರೀಕೃಷ್ಣ ಕಲಿಯುಗದ ಆರಂಭದಲ್ಲಿ ನದಿಯ ದ್ವೀಪದಲ್ಲಿ ಆವಿರ್ಭವಿಸಿದನು. ಶ್ರೀಕೃಷ್ಣನೇ ಕಲಿಯುಗದ ಆರಂಭದಲ್ಲಿ ನದಿಯ ದ್ವೀಪದಲ್ಲಿ ಆವಿರ್ಭವಿಸಿದನು. ಯಾರು? ಚೈತನ್ಯ ಮಹಾಪ್ರಭು. ಪ್ರಥಮ ಸಂಧ್ಯಾ ಎಂಬುದು ಯುಗದ ಆರಂಭದ ಸಂಧ್ಯಾ ಸಮಯ. ಖಗೋಳ ಶಾಸ್ತ್ರದ ಪ್ರಕಾರ ಅಥವಾ ಅದರ ಲೆಕ್ಕದ ಪ್ರಕಾರ ಈ ಯುಗಗಳನ್ನು 12 ವಿಭಾಗಗಳಾಗಿ ವಿಭಜಿಸಿದ್ರು. ಒಂದು ಯುಗವನ್ನು 12 ವಿಭಾಗಗಳಾಗಿ ಮಾಡ್ತಾರೆ. ಮೊದಲನೇದೇ ಪ್ರಥಮ ಸಂಧ್ಯಾ. ಪ್ರಥಮ ಸಂಧ್ಯಾ ಮತ್ತು ಶೇಷ ಸಂಧ್ಯಾ ಅಂದರೆ ಹಿಂದೆ ಉಳಿಯುವಂತಹ ಕಡೆಯ ವಿಭಾಗ. 2 ಯುಗಗಳು ಕೂಡ ಸಂಧಿ ಸಮಯ ಆಗ್ತದೆ. ಸೂರ್ಯ ಸಿದ್ಧಾಂತದ ಪ್ರಕಾರ ಕಲಿಯುಗದ ಪ್ರಥಮ ಸಂಧ್ಯಾ ಸಮಯವು ಅದು 36,000 ಸೌರವರ್ಷ ಪರ್ಯಂತ ಇರ್ತದೆ. ಹಾಗೆ ಕಲಿಯುಗದ ಈ ಸಂಧ್ಯಾ ಅಂದ್ರೆ ಶೇಷ ಅದು ಸೌರವರ್ಷ 4,586 ಸೌರ ವರ್ಷಗಳ ಆದ ಮೇಲೆ ಕೃಷ್ಣ ಚೈತನ್ಯ ಮಹಾಪ್ರಭುಗಳು ಆವಿರ್ಭವಿಸಿದರು. ಪ್ರಥಮ ಸಂಧ್ಯಾ ಮತ್ತು ಶೇಷ ಸಂಧ್ಯಾ
ಈ ಇಂಧನದ ಯುಗದ ಕಡೆಯ ವಿಭಾಗ. 2 ಯುಗಗಳು ಸಂಧಿ ಸಮಯ ಅಂತೇಳಿ ಅಲ್ಲೇ ಆಗ್ತದೆ. 2 ಯುಗಗಳು, ಈಗ ಸತ್ಯಯುಗ ಮತ್ತೆ ತ್ರೇತಾಯುಗ, ಅಲ್ಲಿ ಲಾಸ್ಟ್ಗೆ ಒಟ್ಟು ಕೊಡುವಾಗ ಅದೊಂದು ಸಂಧಿ ಸಮಯ. ಹಾಗೆ ತ್ರೇತಾಯುಗ, ದ್ವಾಪರ ಯುಗ, ಅಲ್ಲಿ ಕೂಡ ಹಾಗೆ. ಹೀಗೆ ಇಲ್ಲಿ ಕಲಿಯುಗ, ದ್ವಾಪರ ಯುಗ ಮತ್ತೆ ಕಲಿಯುಗ, ಆ ಸಮಯದ ಸಂಧಿ ಸಮಯ. ಸಂಧ್ಯಾ ಸಮಯ. ಶ್ಲೋಕ 30. ಚೈತನ್ಯ ಸಿಂಹೇರ ನವದೀಪೆ ಅವತಾರ, ಸಿಂಹಗ್ರೀವ ಸಿಂಹ ವೀರ್ಯ ಸಿಂಹೇರ ಹುಂಕಾರ. ಚೈತನ್ಯ ಸಿಂಹೇರ ನವದ್ವೀಪೆ ಅವತಾರ, ಸಿಂಹಗ್ರೀವ ಸಿಂಹ ವೀರ್ಯ ಸಿಂಹೇರ ಹುಂಕಾರ. ಹರೇ ಕೃಷ್ಣ. ಯಶೋಧ LB B105 ಓದಿ ಮಾತಾಜಿ. ಯಶೋಧ ಮಾತಾಜಿ ಓದಿ. ಇಲ್ಲವಾ? ಭವಾನಿ ರಂಗಸ್ವಾಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓ. ಚೈತನ್ಯ ಸಿಂಹೇರ ನವದೀಪೆ ಅವತಾರ, ಸಿಂಹಗ್ರೀವ ಸಿಂಹ ವೀರ್ಯ ಸಿಂಹೇರ ಹುಂಕಾರ. ಅರ್ಥ: ಚೈತನ್ಯ ಸಿಂಹೇರ, ಸಿಂಹದಂತಹ ಚೈತನ್ಯ ಮಹಾಪ್ರಭುಗಳು ನವದ್ವೀಪದಲ್ಲಿ ಅವತಾರ ಆಗಿ, ಸಿಂಹಗ್ರೀವ, ಸಿಂಹದ ಕೊರಳುಳ್ಳವರಾಗಿ, ಸಿಂಹವೀರ್ಯ, ಸಿಂಹದಂತೆ ಬಲಶಾಲಿಯಾಗಿ, ಸಿಂಹೇರ ಹುಂಕಾರ, ಸಿಂಹ ಗರ್ಜನೆಯಿಂದ. ಅನುವಾದ: ಹೀಗೆ ಸಿಂಹದಂತಹ ಪ್ರಭು ಚೈತನ್ಯರು ನವದ್ವೀಪದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರು ಸಿಂಹದಂತಹ ಭುಜಗಳು, ಸಿಂಹದಂತಹ ಶಕ್ತಿ ಸಾಮರ್ಥ್ಯ ಹಾಗೂ ಸಿಂಹದಂತಹ ಉಚ್ಚ ಸ್ವರವುಳ್ಳವರಾಗಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇಲ್ಲಿ ಸಿಂಹ, ಹೀಗೆ ಸಿಂಹದಂತಹ ಪ್ರಭು ಚೈತನ್ಯರು ನವದ್ವೀಪದಲ್ಲಿ ಕಾಣಿಸಿಕೊಳ್ತಾರೆ. ಎಲ್ಲಿದೆ ನವದ್ವೀಪ? ಮಾಯಾಪುರ. ಅವರು ಸಿಂಹದಂತಹ ಭುಜಗಳನ್ನು ಹೊಂದಿದ್ದಾರೆ. ಸಿಂಹದಂತಹ ಶಕ್ತಿ ಸಾಮರ್ಥ್ಯ ಅವರಲ್ಲಿ ಇದೆ. ಹಾಗೂ ಸಿಂಹದಂತೆಯೇ ಅವರ ಸ್ವರ ಕೂಡ ಅಷ್ಟೇ ಉಚ್ಚ ಸ್ವರದಲ್ಲಿ ಇರ್ತಾರೆ. ಸಿಂಹದಂತಹ ಗರ್ಜನೆ ಮಾಡ್ತದಲ್ಲ, ಸಿಂಹದಂತಹ ಉಚ್ಚ ಸ್ವರದಲ್ಲಿ ಅವರು ಉಳ್ಳವರಾಗಿದ್ದಾರೆ. ಶ್ಲೋಕ 31. ಸೇಯಿ ಸಿಂಹವ ಸುಗ್ರೀವೀರ ಹೃದಯ ಕಂದೀರ, ಕಲ್ಮಸದ್ವೀರ ಧನ ಸೇಯಾಂಗ ಯಾಂಸದ ಹಾರ ಹುಂಕಾರೆ. ಸಿಂಹವ ಸುಗ್ರೀವೇರ ಹೃದಯ ಕಂದಾರೆ, ಕಲ್ಮಷದ್ವಿರದ ನಾಚೆ ಯಾಂಗರ ಹುಂಕಾರೆ. ಚಿತ್ರ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇದು ನಂದು ಫಸ್ಟ್ ಕ್ಲಾಸ್, ನಾನು ಓದ್ಬೋದಾ? ಓದಿ ಓದಿ. ಸೇಹಿ ಸಿಂಹ ವಸು ಜೀವೇರ ಹೃದಯೇ ಕನ್ಹರೆ, ಕಲ್ಮಷ ದ್ವಿರದ ವನಾಶೆ ಯಾಜ್ರಹಾರೆ ಹುಚ್ಕಾರೆ. ಸಾರಿ ಮಾತಾಜಿ. ಓಕೆ, ನೀವು ವರ್ಡ್ ಬೈ ವರ್ಡ್ ಓದಿ ಮತ್ತೆ ಜಾಗ್ರತ. ಇದನ್ನು ಇದು ಭಾಗವತಮ್ಮ ಏನು? ಚೈತನ್ಯ ಚರಿತಾಮೃತ ಮಾತಾಜಿ. ಇದನ್ನು ಓದಿ ನೀವು. ಇದನ್ನು ಈ ವರ್ಡ್ ಬೈ ವರ್ಡ್ ಉಂಟಲ್ಲ, ಅದನ್ನು ಓದಿ. ಸೇಹಿ ಸಿಂಹ ವಸುಕ್ ಅದರದ್ದು ಅರ್ಥನ ಓದ್ಲಾ? ಓಕೆ. ಸೇಹಿ ಸಿಂಹವು ವಸುಕ್ ಅವನು, ಕುಳ್ಳಿರಲಿ ಜೀವಿಗಳ ಹೃದಯದ ಕನ್ಹರೆ ಗುಹೆಯಲ್ಲಿ ಕಲ್ಮಶ ಪಾಪಗಳ ಆನೆಯ ನಾಶ ಮಾಡುತ್ತದೆ. ಏನ್ ಮಾತಾಜಿ? ಸರಿ ಸರಿ ಓದಿ. ಯಾಜರ್ ಹಾರ ಅವನ, ಇದು ಹೆಂಗ್ ಪ್ರನೌನ್ಸ್ ಮಾಡೋದ್ ಗೊತ್ತಿಲ್ಲ ಮಾತಾಜಿ. ಹುಚ್ಕಾರೆ. ಹುಂಕಾರೆ ಇವತ್ತು ಕೊಟ್ಟಿದ್ದೇನೆ. ಹೂಂಕಾರೆ ಗರ್ಜನೆಯು.
ಅನುವಾದ: ಆ ಸಿಂಹವು ಪ್ರತಿಯೊಂದು ಜೀವಿಯ ಹೃದಯ ಕಂದರದಲ್ಲಿ ಆಸೀನವಾಗಿರಲಿ. ಆತನು ಅಂತೂ ತನ್ನ ಪ್ರತಿಧ್ವನಿಸುವ ಗರ್ಜನೆಯಿಂದ ಆನೆಯಂತಹ ಬೃಹತ್ತಾದ ದುರ್ವ್ಯಸನಗಳನ್ನು ದೂರ ಕೂಡಿಸಲಿ. ಹರೇ ಹರೇ ಕೃಷ್ಣ ಅನುವಾದ: ಮಾತಾಜಿ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಈ ಸಿಂಹವು ಪ್ರತಿಯೊಂದು ಜೀವಿಯ ಹೃದಯ ಕಂದರದಲ್ಲಿ ಆಸೀನವಾಗಿರಲಿ. ಎಲ್ಲರ ಹೃದಯದಲ್ಲಿ ಈ ಸಿಂಹ ಬಂದು ಕೂತ್ಕೊಳ್ಳಿ ಅಂತ ಹೇಳಿ. ಆತನು ಅಂತೂ ತಾನು ಪ್ರತಿಧ್ವನಿಸುವ ಗರ್ಜನೆಯಿಂದ ಆನೆಯಂತಹ ಬೃಹತ್ತಾಕಾರದ ಆ ದುರ್ವ್ಯಸನಗಳು ಎಲ್ಲ ನಮ್ಮಿಂದ ದೂರ ಹೋಗ್ಲಿ, ದೂರಕ್ಕೆ ಓಡಿಸ್ಲಿ. ಅವನು ಬಂದು ನಮ್ಮ ಹೃದಯದಲ್ಲಿ ಇರಲಿ. ಶ್ಲೋಕ 32. ಪ್ರಥಮ ಲೀಲಾಯತಾರ ಅಂಗ ವಿಶ್ವಾಂಬರ ನಮ. ಪ್ರಥಮ ಲೀಲಾಯತಾರ ವಿಶ್ವಾಂಬರ ನಮ. ಭಕ್ತಿ ರಸೆ ಬರಿಲ ಧರಿಲ ಭೂತಗಮ. ಪ್ರಥಮ ಲೀಲಾಯತಾಂಗರಿ ನಾಮ ರಸೆ ಬರಿಲ ಗರಿಲ ಭೂತಗ್ರಾಮ. ಗೀತಾ ಮಾತಾಜಿ ಓದಿ. ಹರೇ ಕೃಷ್ಣ. ಕರೆದ್ರ ಮಾತಾಜಿ? ಯಾರು? ಚಿತ್ರಮೋಹಿನಿ ಮಾತಾಜಿಯಾ? ನೀವು ಅನ್ಮ್ಯೂಟ್ ಮಾಡಿದ್ರಾ? ಅದಕ್ಕೆ ನಂಗೆ ಗೊತ್ತಾಗ್ಲಿಲ್ಲ. ಓದಿ ಮಾತಾಜಿ. ಶ್ಲೋಕ 32. ಪ್ರಥಮ ಲೀಲಾಯತಾಗರ ವಿಶ್ವಂಭರ ನಾಮ. ಭಕ್ತಿ ರಸೆ ಭರಿಲ ಧರಿಲ ಭೂತ ಗ್ರಾಮ. ಪ್ರಥಮ ಮೊದಲ, ಲೀಲೆಯ ಕ್ರೀಡೆಗಳಲ್ಲಿ, ಸಾಗರ್ ಅವನ, ವಿಶ್ವಂಭರ ನಾಮ ವಿಶ್ವಂಭರ ಎಂಬ ಹೆಸರಿನಿಂದ, ಭಕ್ತಿ ರಸೆ ಭಕ್ತಿ ಸೇವೆಯ ಅಮೃತ ರಸದೊಂದಿಗೆ, ಭರಿಲ ಅವನು ತುಂಬಿದ, ಧರಿಲ ರಕ್ಷಿಸಿದ, ಭೂತಗ್ರಾಮ ಎಲ್ಲ ಜೀವ ಜಂತುಗಳು. ಅವನ ಮೊದಲ ಕ್ರೀಡೆಗಳಲ್ಲಿ ಆತನು ವಿಶ್ವಂಭರನೆಂದು ಖ್ಯಾತನಾಗಿದ್ದಾನೆ, ಏಕೆಂದರೆ ಆತ ಪ್ರಪಂಚವನ್ನೇ ಭಕ್ತಿಯ ಸುಧೆಯೆಂದು ಉಕ್ಕಿಸುತ್ತಾನೆ ಹಾಗೂ ಪ್ರತಿಯೊಂದು ಜೀವರಾಶಿಯನ್ನು ಉಳಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನುವಾದ: ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ್ ಕಿ ಜೈ. ಅವನ ಮೊದಲ ಕ್ರೀಡೆಗಳಲ್ಲಿ ಆತನು ವಿಶ್ವಾಂಬರನೆಂದು ಖ್ಯಾತನಾಗಿದ್ದಾನೆ. ಅವನ ಮೊದಲ ಕ್ರೀಡೆಗಳಲ್ಲಿ ಅವನನ್ನು ವಿಶ್ವಾಂಬರ ಅಂತ ಹೇಳಿ ಅವನ ಹೆಸರುವಾಸಿಯಾಗಿದ್ದಾನೆ. ಆತ ಇಡೀ ಪ್ರಪಂಚವನ್ನೇ ಭಕ್ತಿಯ ಸುದೆಯಿಂದ ಉಕ್ಕಿಸ್ತಾನೆ, ಪ್ರತಿಯೊಂದು ಜೀವರಾಶಿಯನ್ನು ಕೂಡ ಉಳಿಸಿಕೊಳ್ತಾನೆ. ಶ್ಲೋಕ 33. ಇದು ಹೇಗೆ ಉಚ್ಚಾರ? ಬ್ರೂಯಿ. ನಮಿತಾ ಮಾತಾಜಿ ಇದ್ದಾರಾ ಅಥವಾ ಲಲಿತಾ ಮಾತಾಜಿ? ಬ್ರೂಯಿ ಮಾತಾಜಿ, ಅದು ಡುಬ್ರೂಯಿ. ಡುಬ್ರೂಯಿ ಅಂತ ಎಂತದ್ದು ಮಾತಾಜಿ ಓದಿ. ಧಾತುರಾರ್ಥ ಪೋಷಣ ಧಾರಣ. ಅರ್ಥ ಪೋಷಣ ಧಾರಣ. ಕುಶೀಲ ಧರಿಲ ಪ್ರೇಮ ದಿಯ ತ್ರಿಭುವನ. ಇನ್ನೊಮ್ಮೆ ಹೇಳಿ ಮಾತಾಜಿ. ಡುಬ್ರೂಯಿ ಮಾತಾಜಿ. ಇದು ಡುಬ್ರೂಯಿ ಅರ್ಥ. ಡುಬ್ರೂಯಿ ಧಾತುರಾರ್ಥ ಪೋಷಣ ಧಾರಣ. ಕುಶೀಲ ಧರಿಲ ಪ್ರೇಮ ದಿಯ ತ್ರಿಭುವನ. ಪೋಷಣ ಧಾರಣ. ಧರಿಲ ಪ್ರೇಮ ದಿಯ ತ್ರಿಭುವನ. ಅದು ಜ್ಞ ಬರುತ್ತೆ ಮಾತಾಜಿ, ಚಚಜನ್ಯ. ಹಾಗಾಗಿ ಡುಬ್ರಿಂಚದಾರು ಅರ್ಥ ಪೋಷಣ ಧಾರಣ. ಉಪಿಲ ಧರಿಲ ಪ್ರೇಮ ದಿಯ ತ್ರಿಭುವನ.
ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಶ್ಲೋಕ 33. ಡುಬ್ರಾಯಿ ಭಾತುರ ಅರ್ಥ ಪೋಷಣ ಧಾರಣ ಕುಶೀಲ ಧಾರಿಲ ಪ್ರೇಮ ದಿಯ ತ್ರಿಭುವನ. ಡುಬ್ರಾಯಿ ಡುಬ್ರಣ ಭ್ರ ಎಂಬ ಧಾತುರ ಪ್ರಿಯ ಧಾತು ಮೂಲದ ಅರ್ಥದ ಪೋಷಣ ಪೋಷಕವಾದ, ಧಾರಣ ಸಂರಕ್ಷಿಸಲು ಯೋಗ್ಯವಾಗಿ ಎನಿಸುವ, ಕುಶೀಲ ಪೋಷಿತವಾದ, ಧರಿಲ ಕಾಪಾಡಲ್ಪಟ್ಟ, ಪ್ರೇಮದಿಯ ದೈವ ಪ್ರೇಮವನ್ನು ವಿತರಿಸುತ್ತಾ, ತ್ರಿಭುವನ ಮೂರು ಲೋಕಗಳಲ್ಲಿ. ಅನುವಾದ ಶ್ರೀಲ ಪ್ರಭುವಾರಿಂದ ಜಯವಾಗಿ. ಕ್ರಿಯಾಧಾತು ಡುಭ್ರಣ್ ವಿಶ್ವಂಬರ ಪದ ಮೂಲಧಾತು ಎಂಬುದು ಘೋಷಣೆ ಹಾಗೂ ಸಂರಕ್ಷಣೆಗಳನ್ನು ಸೂಚಿಸುತ್ತದೆ. ಅದನ್ನು ಪ್ರಭು ಚೈತನ್ಯರು ಮೂರು ಲೋಕಗಳನ್ನು ದೈವ ಪ್ರೇಮ ಹಂಚುವುದರ ಮೂಲಕ ಪೋಷಿಸಿ ಸಂರಕ್ಷಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಇಲ್ಲಿ ಕ್ರಿಯ ಧಾತು ಡುಬ್ರುಣ್ ವಿಶ್ವಾಂಬರ ಪದದ ಮೂಲ ಧಾತು ಅಂತ ಕ್ರಿಯ ಧಾತು ಎಂಬುದು ಘೋಷಣೆ, ಎಂಬ ಧಾತುರ ಕ್ರಿಯ ಧಾತು ಹಾಗೂ ಸಂರಕ್ಷಣೆಯನ್ನು ಅದು ಸೂಚಿಸ್ತದೆ. ಅವನ ಕ್ರಿಯ ಧಾತು ಡುಬ್ರುಣ್ ವಿಶ್ವಾಂಬರ ಪದದ ಅದು ಮೂಲ ಧಾತು. ಈ ಘೋಷಣೆ ಹಾಗೂ ಸಂರಕ್ಷಣೆಗಳನ್ನು ಅದು ಸೂಚಿಸ್ತದೆ. ಆತ ಪ್ರಭು ಅಂದ್ರೆ ಆತ ಯಾರು? ಪ್ರಭು ಚೈತನ್ಯರು. ಅವರು ಮೂರು ಲೋಕಗಳ ದೈವ ಪ್ರೇಮ ಹಂಚುವುದರ ಮೂಲಕ ಅವುಗಳನ್ನು ದೈವ ಪ್ರೇಮವನ್ನು ಹಂಚಿ ಪೋಷಿಸಿ ಸಂರಕ್ಷಿಸುತ್ತಾ ಇರ್ತಾರೆ ಚೈತನ್ಯ ಮಹಾಪ್ರಭುಗಳು. ಶ್ಲೋಕ 34. ಶೇಷ ಲೀಲಾಯದರೆ ನಾಮ ಶ್ರೀಕೃಷ್ಣ ಚೈತನ್ಯ ಶ್ರೀಕೃಷ್ಣ ಜಾನಾಯಿ ಸಭ ವಿಶ್ವ ಕೈಲಾಧನ್ಯ. ಶೇಷ ಲೀಲಾಯ ಧರೆ ನಾಮ ಶ್ರೀಕೃಷ್ಣ ಚೈತನ್ಯ ಶ್ರೀಕೃಷ್ಣ ಜಾನಾಯ ಸಭ ವಿಶ್ವ ಕೈಲಾಧನ್ಯ. ತಾರ್ಕೋಡಿಕಲ್ ಮಾತಾಜಿ ಓದಿ. ಜಿ ಪ್ರಭಾವತಿ ಮಾತಾಜಿ ಓದಿ. ಗೀತಾರ್ಕೋಡಿಕಲ್ ಓದಿ ಮಾತಾಜಿ. ಶೇಷ ಲೀಲಾಯ ಧರೆ ನಾಮ ಶ್ರೀಕೃಷ್ಣ ಚೈತನ್ಯ ಶ್ರೀಕೃಷ್ಣ ಜಾನಾಯೇ ಸಭ ವಿಶ್ವ ಕೈಲಾಧನ್ಯ. ಶೇಷ ಲೀಲಾಯ ಆತನ ಕೊನೆಯ ಕ್ರೀಡೆಗಳಲ್ಲಿ ಧರೆ ಅವರು ಧರಿಸಿದ್ದರು. ನಾಮ ಹೆಸರು ಶ್ರೀಕೃಷ್ಣ ಚೈತನ್ಯ ಶ್ರೀಕೃಷ್ಣ ಚೈತನ್ಯ ಎಂಬುದಾಗಿ. ಶ್ರೀಕೃಷ್ಣನ ಬಗ್ಗೆ. ಜಾನಾಯೇ ಅವರು ಬೋಧಿಸಿದರು. ಸಭಾ ಎಲ್ಲವನ್ನು. ವಿಶ್ವ ಪ್ರಪಂಚದ ಕೈಲ ಮಾಡಲ್ಪಟ್ಟಿದೆ. ಧನ್ಯ ದೃಷ್ಟಶಾಲಿ. ಅನುವಾದ. ಅವರ ಅನಂತರದ ಲೀಲಾ ವಿನೋದಗಳಲ್ಲಿ ಪ್ರಭು ಶ್ರೀಕೃಷ್ಣ ಚೈತನ್ಯರೆಂದೇ ಪ್ರಖ್ಯಾತರಾಗಿದ್ದಾರೆ. ಪ್ರಭು ಶ್ರೀಕೃಷ್ಣನ ನಾಮ ವಿಖ್ಯಾತಿಯ ಬಗ್ಗೆ ಬೋಧಿಸುತ್ತಾ ಇಡೀ ಜಗತ್ತನ್ನು ಆಶೀರ್ವದಿಸುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ್ ಕಿ ಜೈ. ಅವರ ಅನಂತರದ ಲೀಲಾ ವಿನೋದಗಳಲ್ಲಿ ಪ್ರಭು ಶ್ರೀಕೃಷ್ಣ ಅವರು ಚೈತನ್ಯರೆಂದೇ ಪ್ರಖ್ಯಾತರಾಗಿದ್ದಾರೆ. ಹಾಗೆ ಪ್ರಭು ಶ್ರೀಕೃಷ್ಣನ ಈ ನಾಮ ವಿಖ್ಯಾತಿಯ ಬಗ್ಗೆ ಬೋಧಿಸುತ್ತಾ ಇಡೀ ಜಗತ್ತನ್ನೇ ಅವರು ಆಶೀರ್ವದಿಸುತ್ತಾರೆ. ಶ್ರೀಕೃಷ್ಣನ ನಾಮ ವಿಖ್ಯಾತಿಯ ಬಗ್ಗೆ ಬೋಧಿಸುತ್ತಾ ಹರೇ ಕೃಷ್ಣ ಮಹಾಮಂತ್ರವನ್ನು ಬೋಧಿಸುತ್ತಾ. ಭಾವಾರ್ಥ ನೋಡಿಲ್ಲ ಅವರು. ಪ್ರಭು ಚೈತನ್ಯರು ವಯಸ್ಸು ಮಾತ್ರ ಗ್ರಸ್ತರಾಗಿದ್ದರು. ಆಮೇಲೆ ಅವರು ಸನ್ಯಾಸಿಯಾದರು ಹಾಗೂ ತಮ್ಮ 48ನೇ ವಯಸ್ಸಿನ ತನಕ ಇಹ ಪ್ರಪಂಚದಲ್ಲಿ ಪ್ರಕಟರಾಗಿದ್ದರು. ಆದ್ದರಿಂದ ಅವರ ಬದುಕಿನ ಚಟುವಟಿಕೆಗಳ ಅಂತಿಮ ಭಾಗ ಅಥವಾ ಶೇಷಲೀಲಾ ವಿನೋದಗಳು ಇನ್ನು 24 ವರ್ಷ ಪರ್ಯಂತ ಇದ್ದಿತು. ಪ್ರಭು ಚೈತನ್ಯರ ತನಕ ವೈಷ್ಣವ ಸಂಪ್ರದಾಯದಲ್ಲಿ ಸನ್ಯಾಸದ ಬದುಕು ಒಪ್ಪಿತ ಆಗಲಿಲ್ಲ ಎಂದು ಕೆಲವರು ವೈಷ್ಣವರು ಹೇಳುತ್ತಾರೆ. ಇದೊಂದು ಬಹು ಜಾಣತನದ ಪ್ರಸ್ತಾವ ಅಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ಶಂಕರ ಪಂಗಡಕ್ಕೆ ಸೇರಿದ
ಶ್ರೀಪಾದ ಕೇಶವ ಭಾರತಿ ಎಂಬವರಿಂದ ಸನ್ಯಾಸವನ್ನು ಪಡೆದರು. ಶಂಕರ ಪಂಗಡವು ಸನ್ಯಾಸಿಗಳಿಗೆ ಕೇವಲ 10 ಹೆಸರುಗಳನ್ನು ಮಾತ್ರ ಅನುಮೋದಿಸುತ್ತದೆ. ಶ್ರೀಪಾದ ಶಂಕರಾಚಾರ್ಯರು ಆಗಮಿಸುವುದಕ್ಕೆ ಬಹಳ ಮೊದಲೇ ಸನ್ಯಾಸವು ವಿಷ್ಣುಸ್ವಾಮಿ ಎಂಬವರ ವೈಷ್ಣವ ಸಂಪ್ರದಾಯದಲ್ಲಿ ಅಸ್ತಿತ್ವದಲ್ಲಿದ್ದಿತು. ವಿಷ್ಣುಸ್ವಾಮಿಯ ವೈಷ್ಣವ ಸಂಪ್ರದಾಯದಲ್ಲಿ 10 ವಿವಿಧ ರೀತಿಯ ಹೆಸರಿನ ಸನ್ಯಾಸಿಗಳಿವೆ ಹಾಗೂ ಸನ್ಯಾಸದ 3 ದಂಡ ತ್ರಿದಂಡ ಒಪ್ಪಿಕೊಳ್ಳುವ 108 ವಿವಿಧ ಹೆಸರುಗಳು ಸನ್ಯಾಸಿಗಳಿಗಿವೆ. ಇದು ವೇದ ನಿಯಮಗಳಿಂದ ಒಪ್ಪಿತವಾಗಿದೆ. ಆದ್ದರಿಂದ ವೈಷ್ಣವ ಸಂಪ್ರದಾಯದಲ್ಲಿ ಸನ್ಯಾಸವಿಲ್ಲವೆಂಬುದಾಗಿ ಅನಗತ್ಯವಾಗಿ ಕೆಲವರು ಹೇಳಿದರು. ಶಂಕರಾಚಾರ್ಯರು ಆವಿರ್ಭವಿಸುವುದಕ್ಕೆ ಮೊದಲು ವೈಷ್ಣವ ಸನ್ಯಾಸ ಪದ್ಧತಿಯ ಅಸ್ತಿತ್ವದಲ್ಲಿದ್ದಿತು. ಚೈತನ್ಯ ಪ್ರಭುಗಳ ಬದುಕಿನ ಅವಧಿಯಲ್ಲಿ ಸಮಾಜದಲ್ಲಿ ಶಂಕರಾಚಾರ್ಯರ ಪ್ರಭಾವವು ತುಂಬಾ ಬಲವಾಗಿತ್ತು. ಶಂಕರಾಚಾರ್ಯರ ಗುರು ಶಿಷ್ಯ ಪರಂಪರೆಯಲ್ಲಿ ಮಾತ್ರ ಯಾರಾದರೂ ಸನ್ಯಾಸವನ್ನು ಸ್ವೀಕರಿಸಬಹುದೆಂಬುದಾಗಿ ಜನ ಆಲೋಚಿಸಿದ್ದರು. ಪ್ರಭು ಚೈತನ್ಯರು ತಮ್ಮ ಧರ್ಮ ಪ್ರಸಾರ ಕಾರ್ಯಗಳನ್ನು ಗೃಹಸ್ಥರಾಗಿದ್ದುಕೊಂಡೇ ಆಚರಿಸಬಹುದಿತ್ತು. ಆದರೆ ಗೃಹಸ್ಥ ಜೀವನವು ತಮ್ಮ ಧರ್ಮ ಪ್ರಸಾರ ಕಾರ್ಯಕ್ಕೆ ಅಡ್ಡಿಯಾಗಬಹುದೆಂಬುದಾಗಿ ಪ್ರಭು ಚೈತನ್ಯರು ಮನಗಂಡರು. ಅದರಿಂದಾಗಿ ಸನ್ಯಾಸವನ್ನು ಸ್ವೀಕರಿಸಲು ಅವರು ನಿರ್ಧರಿಸಿದರು. ಜನತೆಯ ಗಮನವನ್ನು ತಮ್ಮೆಡೆಗೆ ಸೆಳೆಯಲು ಸನ್ಯಾಸವು ಅವರಿಗೆ ಒಂದು ಸಾಧನ ಆಗಿತ್ತು. ಸಮಾಜದ ಸಂಪ್ರದಾಯ ಆಚಾರ ನಿಯಮಕ್ಕೆ ಭಂಗ ತರಲಿಚ್ಛಿಸದೆ ಚೈತನ್ಯ ಪ್ರಭುಗಳು ವೈಷ್ಣವ ಸಂಪ್ರದಾಯದಲ್ಲಿ ಸನ್ಯಾಸವು ಸ್ವೀಕೃತ ಆಗಿದ್ದರೂ ಕೂಡ ಶಂಕರಾಚಾರ್ಯರ ಗುರು ಶಿಷ್ಯ ಪರಂಪರೆಯಲ್ಲಿಯೇ ಸನ್ಯಾಸವನ್ನು ಸ್ವೀಕರಿಸಿದರು. ಹರೇ ಕೃಷ್ಣ. ಅಲ್ಲಿ ಇವರು ಪ್ರಭಾವತಿ ಮಾತಾಜಿ ಓದಿ. ಓದ್ತೀನಿ. ಪ್ರಭಾವತಿ ಮಾತಾಜಿ ಓದ್ತಿದ್ದೀನಿ. ಶಂಕರ ಸಂಪ್ರದಾಯದಲ್ಲಿ ಸನ್ಯಾಸಿಗಳಿಗೆ ವಿವಿಧ ಹೆಸರುಗಳಿವೆ. ಮೇಲೆ ಮಾಡ್ಬೇಕು. 1 ನಿಮಿಷ. ವಿವಿಧ ಹೆಸರುಗಳಿವೆ. ಆಶ್ರಮ, ವನ, ಅರಣ್ಯ, ಗಿರಿ, ಪರ್ವತ, ಸಾಗರ, ಸರಸ್ವತಿ, ಭಾರತಿ, ಪುರಿ. ಸನ್ಯಾಸಾಶ್ರಮ ಪ್ರವೇಶಿಸುವ ಮೊದಲು ಸನ್ಯಾಸಿಗೆ ಸಹಾಯಕನಾಗಿ ಇರುವ ಆ ವ್ಯಕ್ತಿಯು ಬ್ರಹ್ಮಚಾರಿಗೆ ಸಂಬಂಧಿಸಿದಂತೆ ಇರುವ ವಿವಿಧ ಹೆಸರುಗಳಲ್ಲಿ ಒಂದನ್ನು ಪಡೆಯುತ್ತಾನೆ. ಸಾಮಾನ್ಯವಾಗಿ ತೀರ್ಥ ಆಶ್ರಮದ ಬಿರುದುಳ್ಳ ಸನ್ಯಾಸಿಗಳು ದ್ವಾರಕಾದಲ್ಲಿರುತ್ತಾರೆ ಹಾಗೂ ಅವರ ಬ್ರಹ್ಮಚಾರಿ ಆಶ್ರಮದ ಹೆಸರು ಸ್ವರೂಪ ಎಂಬುದಾಗಿ ಇರುತ್ತದೆ. ಹಾಗೆಯೇ ಪುರುಷೋತ್ತಮ ಜಗನ್ನಾಥಪುರಿಯಲ್ಲಿ ನೆಲೆಸುವ ಸನ್ಯಾಸಿಗಳು ವನ ಮತ್ತು ಅರಣ್ಯ ಎಂಬ ಹೆಸರುಗಳಲ್ಲಿ ಪ್ರಖ್ಯಾತರಾಗಿದ್ದಾರೆ ಹಾಗೂ ಅವರ ಬ್ರಹ್ಮಚಾರಿ ನಾಮವು ಪ್ರಕಾಶ ಎಂಬುದಾಗಿ ಇದೆ. ಗಿರಿ, ಪರ್ವತ, ಸಾಗರ ಹೆಸರುಗಳುಳ್ಳ ಸನ್ಯಾಸಿಗಳು ಸಾಮಾನ್ಯವಾಗಿ ಬದರಿಕಾಶ್ರಮದಲ್ಲಿ ನೆಲೆಸುತ್ತಾರೆ. ಅವರ ಬ್ರಹ್ಮಚಾರಿ ಹೆಸರು ಆನಂದ ಎಂದು. ಇದೇ ತೆರನಾಗಿ ಸರಸ್ವತಿ, ಭಾರತಿ, ಪುರಿ ಹೆಸರಿನ ಸನ್ಯಾಸಿಗಳು ಸಾಮಾನ್ಯವಾಗಿ ದಕ್ಷಿಣ ಭಾರತದ ಶೃಂಗೇರಿಯಲ್ಲಿರುವವರು. ಅವರ ಬ್ರಹ್ಮಚಾರಿ ನಾಮಧೇಯ ಚೈತನ್ಯ ಎಂಬುದಾಗಿ. ಶ್ರೀಪಾದ ಶಂಕರಾಚಾರ್ಯರು ಭಾರತದಲ್ಲಿ 4 ದಿಕ್ಕುಗಳಲ್ಲಿಯೂ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಸನ್ಯಾಸಾಶ್ರಮವನ್ನು ಸ್ಥಾಪಿಸಿ ತಮ್ಮ ಸನ್ಯಾಸಿ ಶಿಷ್ಯರಿಗೆ ಆ ಮಠಗಳನ್ನು ಒಪ್ಪಿಸಿದರು. ಈಗ ಈ 4 ಪ್ರಮುಖ ಆಶ್ರಮಗಳ ಅವಧಿಯಲ್ಲಿ 100 ಶಾಖೋಪಶಾಖ ಆಶ್ರಮಗಳು ಇವೆ. ಅವರಲ್ಲಿ ವ್ಯವಹಾರಗಳಲ್ಲಿ ಅನೇಕ ವ್ಯತ್ಯಾಸಗಳಿದ್ದರೂ ಒಂದು ಅಧಿಕಾರ ಹೊಂದುವಳಿಕೆ ಸಾಮ್ಯ ಇದೆ. ಈ ಸನ್ಯಾಸಾಶ್ರಮಗಳ 4 ವಿವಿಧ ಪಂಗಡಗಳು ಆನಂದವಾರ, ಭೋಗವಾರ, ಕೀಟವಾರ ಹಾಗೂ ಭೂಮಿವಾರ ಎಂಬುದಾಗಿ ಹೆಸರಾಗಿವೆ. ಸಮಯ ಸರಿದಂತೆ ಆ ಆಶ್ರಮಗಳು ವಿವಿಧ ಆಚಾರ ವಿಚಾರ ಸೂತ್ರಗಳನ್ನು ಅಭಿವೃದ್ಧಿಪಡಿಸಿಕೊಂಡಿವೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರಿಣಿ ಕಕ್ಕೇರಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಗುರು ಪರಂಪರೆಯ ನಿಯಮದ ಪ್ರಕಾರ ಶಂಕರಾಚಾರ್ಯರ ಅನುವರ್ತಿಯಾಗಿ ಯಾರು ಸನ್ಯಾಸವನ್ನು ಸ್ವೀಕರಿಸಲು ಬಯಸುತ್ತಾರೆಯೋ ಅವರು ಮೊದಲಿಗೆ ಮತ್ತೊಬ್ಬ ಸನ್ಯಾಸಿಯ ನೇತೃತ್ವದಲ್ಲಿ ಬ್ರಹ್ಮಚಾರಿಯಾಗಿ ತರಬೇತಾಗಬೇಕು.
ಸನ್ಯಾಸಿಯು ಯಾವ ಗುಂಪಿಗೆ ಸೇರಿರುವನೋ ಆ ಬಣಕ್ಕೆ ಅನುಸಾರವಾಗಿ ಬ್ರಹ್ಮಚಾರಿಯ ನಾಮಧೇಯವನ್ನು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ಕೇಶವ ಭಾರತಿಗಳಿಂದ ಪ್ರಭು ಚೈತನ್ಯರು ಸನ್ಯಾಸ ಸ್ವೀಕರಿಸಿದರು. ಮೊದಲಿಗೆ ಚೈತನ್ಯ ಪ್ರಭುಗಳು ಕೇಶವ ಭಾರತಿಯನ್ನು ಸಮೀಪಿಸಿದಾಗ ಶ್ರೀಕೃಷ್ಣ ಚೈತನ್ಯ ಬ್ರಹ್ಮಚಾರಿ ಎಂಬ ಹೆಸರಿನಲ್ಲಿ ಬ್ರಹ್ಮಚಾರಿಯಾಗಿ ಸ್ವೀಕೃತರಾದರು. ಸನ್ಯಾಸ ಪಡೆದ ನಂತರ ಅವರು ತಮ್ಮ ನಾಮಧೇಯವನ್ನು ಕೃಷ್ಣ ಚೈತನ್ಯ ಎಂದು ಇರಿಸಿಕೊಳ್ಳಲು ಇಚ್ಛಿಸಿದರು. ಗುರು ಶಿಷ್ಯ ಪರಂಪರೆಯಲ್ಲಿನ ದೊಡ್ಡ ಅಧಿಕಾರಿಗಳು ಚೈತನ್ಯ ಪ್ರಭುಗಳು ಭಾರತೀಯವರಿಂದ ಸನ್ಯಾಸವನ್ನು ಸ್ವೀಕರಿಸಿದ ನಂತರವೂ ಭಾರತಿ ಎಂಬುದಾಗಿ ನಾಮಧೇಯ ಪಡೆಯಲು ತಿರಸ್ಕರಿಸಿದ್ದಕ್ಕೆ ವಿವರಣೆ ನೀಡಲಿಲ್ಲ. ಇದನ್ನು ಮನಗಂಡ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜರು ಸ್ವ ಇಚ್ಛೆಯಿಂದ ಸಂಪೂರ್ಣ ವಿವರಣೆಯನ್ನು ನೀಡಿದರು. ಶಂಕರ ಸಂಪ್ರದಾಯದಲ್ಲಿ ಒಬ್ಬ ಸನ್ಯಾಸಿಯು ತಾನು ಪರಮೋಚ್ಚ ಎಂದುಕೊಂಡು ಬಿಡುತ್ತಾನೆ. ಅಂತಹ ತಪ್ಪು ಕಲ್ಪನೆಯನ್ನು ದೂರ ಮಾಡಲು ಇಚ್ಛಿಸಿ ಚೈತನ್ಯ ಮಹಾಪ್ರಭುಗಳು ತಮ್ಮ ಹೆಸರನ್ನು ಶ್ರೀ ಕೃಷ್ಣ ಚೈತನ್ಯರೆಂದೆನಿಸಿಕೊಂಡರು ಹಾಗೂ ತಮ್ಮನ್ನು ಒಬ್ಬ ಶಾಶ್ವತ ಕಿಂಕರನೆಂದು ಸ್ವಯಂ ಪರಿಭಾವಿಸಿದರು. ಬ್ರಹ್ಮಚಾರಿಯಾದವನು ತನ್ನ ಆಧ್ಯಾತ್ಮಿಕ ಗುರುವನ್ನು ಸೇವಿಸಬೇಕಾದ್ದು ನಿಯಮ. ಆದ್ದರಿಂದ ಚೈತನ್ಯ ಪ್ರಭುಗಳು ತಮ್ಮ ಆಧ್ಯಾತ್ಮಿಕ ಗುರುವಿನೊಂದಿಗೆ ಸೇವಕ ಭಾವನೆಯನ್ನು ನಿರಾಕರಿಸಲಿಲ್ಲ. ಅಂತಹ ಒಂದು ಸ್ಥಾನಕ್ಕೆ ಒಪ್ಪಿಕೊಳ್ಳುವುದರಿಂದ ಆಧ್ಯಾತ್ಮಿಕ ಗುರು ಶಿಷ್ಯರ ನಂಟು ಮಂಗಲಕರ ಭರವಸೆಯನ್ನು ನೀಡುತ್ತದೆ. ಅಧಿಕೃತ ಜೀವನ ಚರಿತ್ರೆಗಳು ಚೈತನ್ಯ ಪ್ರಭುಗಳು ಸನ್ಯಾಸದ ಸಂಕೇತಗಳಾದ ದಂಡ, ಭಿಕ್ಷಾಪಾತ್ರೆ ಮೊದಲಾದವುಗಳನ್ನು ಸನ್ಯಾಸವನ್ನು ತೆಗೆದುಕೊಳ್ಳುವಾಗ ಸ್ವೀಕರಿಸಿದರು. ಮುಂದೆ ಏನ್ ಕಾಣಿಸಿಲ್ಲ ತಿಳಿಸಿಕೊಡುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಕೃಷ್ಣ. ಈಗ ಅನಂತರ ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರ ಗೀತೆ. ಅನಂತರ ಅವರ ಲೀಲಾ ವಿನೋದಗಳಲ್ಲಿ ಪ್ರಭು ಶ್ರೀಕೃಷ್ಣ ಚೈತನ್ಯರೆಂದ್ರೆ ಪ್ರಖ್ಯಾತರಾಗಿದ್ರು. ಆಮೇಲೆ ಶ್ರೀಕೃಷ್ಣನ ನಾಮ ವೈಖ್ಯಾತಿಯ ವಿಖ್ಯಾತಿ ಅದರ ಬಗ್ಗೆ ಬೋಧಿಸುತ್ತಾ ಅವರು ಇಡೀ ಜಗತ್ತನ್ನೇ ಆಶೀರ್ವಾದ ಮಾಡ್ತಾರೆ. ಭಾವಾರ್ಥದಲ್ಲಿ ಪ್ರಭು ಚೈತನ್ಯರು 24 ವಯಸ್ಸು ಆಗುವಾಗ್ಲೇ ಅವರು ಗೃಹಸ್ಥರಾದ್ರು. ಆಮೇಲೆ ಅವರು ಬಹು ಬೇಗನೆ ಸನ್ಯಾಸಿ ಕೂಡ ಆದ್ರು. 48ನೇ ವಯಸ್ಸಿನ ತನಕ ಅಲ್ಲಿ ಪ್ರಪಂಚದಲ್ಲಿ ಅವರು ಪ್ರಕಟವಾಗಿದ್ರು. ನಂತರ ಅವರ ಬದುಕಿನ ಚಟುವಟಿಕೆಗಳ ಅಂತಿಮ ಭಾಗ ಆ ಶೇಷ ಲೀಲಾ ವಿನೋದಗಳನ್ನು ಇನ್ನು ಅವರದ್ದು 24 ವರ್ಷ ಪರ್ಯಂತ ಇದ್ದಿದ್ದು. ಪ್ರಭು ಚೈತನ್ಯರ ತನಕ ವೈಷ್ಣವ ಸಂಪ್ರದಾಯದ ಸನ್ಯಾಸದ ಬದುಕು ಒಪ್ಪಿತ ಆಗಿರ್ಲಿಲ್ಲ. ಆದ್ರಿಂದ ಕೆಲವು ವೈಷ್ಣವರು ಹೇಳ್ತಾರೆ ಇದೊಂದು ಬಹು ಜಾಣತನದ ಪ್ರಸ್ತಾಪ ಅಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರು ಶಂಕರ ಪಂಗಡಕ್ಕೆ ಸೇರಿದವರು. ಶ್ರೀಪಾದ ಕೇಶವ ಭಾರತಿ ಎಂಬವರಿಂದ ಅವರು ಸನ್ಯಾಸವನ್ನು ಪಡೆದರು. ಶಂಕರ ಪಂಗಡವು ಸನ್ಯಾಸಿಗಳಿಗೆ ಕೇವಲ 10 ಹೆಸರುಗಳನ್ನು ಮಾತ್ರ ಅನುಮೋದಿಸುತ್ತದೆ. ಶ್ರೀಪಾದ ಶಂಕರಾಚಾರ್ಯರು ಆಗಮಿಸುವುದಕ್ಕೆ ಬಹಳ ಮೊದಲೇ ಸನ್ಯಾಸವು ವಿಷ್ಣು ಸ್ವಾಮಿ ಎಂಬವರ ವೈಷ್ಣವ ಸಂಪ್ರದಾಯದಲ್ಲಿ ಅಸ್ತಿತ್ವದಲ್ಲಿ ಇತ್ತು. ಆವಾಗ ವಿಷ್ಣು ಸ್ವಾಮಿ ವೈಷ್ಣವ ಸಂಪ್ರದಾಯದಲ್ಲಿ 10 ವಿವಿಧ ರೀತಿಯ ಹೆಸರಿನ ಸನ್ಯಾಸಗಳು ಇವೆ. ಅಲ್ಲಿ ಹಾಗೂ ಸನ್ಯಾಸದ 3 ದಂಡ ತ್ರಿದಂಡ ಅದನ್ನು ಒಪ್ಪಿಕೊಳ್ಳುವ 108 ವಿವಿಧ ಹೆಸರುಗಳು ಕೂಡ ಸನ್ಯಾಸಿಗಳಿಗೆ ಇತ್ತು. ಇದು ವೇದ ನಿಯಮದ ಒಪ್ಪಿಗೆ. ಹಾಗೆ ವೈಷ್ಣವ ಸಂಪ್ರದಾಯದಲ್ಲಿ ಸನ್ಯಾಸವಿಲ್ಲವೆಂಬುದಾಗಿ ಅನಗತ್ಯವಾಗಿ ಕೆಲವರು ಹೇಳಿದ್ರು. ಶಂಕರಾಚಾರ್ಯರು ಅದನ್ನು ಆವಿರ್ಭವಿಸುವುದಕ್ಕೆ ಮೊದಲು ವೈಷ್ಣವ ಸನ್ಯಾಸ ಪದ್ಧತಿಯು ಅಸ್ತಿತ್ವದಲ್ಲಿ ಇತ್ತು. ಚೈತನ್ಯ ಮಹಾಪ್ರಭುಗಳ ಈ ಬದುಕಿನ ಅವಧಿಯಲ್ಲಿ ಆ ಸಮಾಜದಲ್ಲಿ ಶಂಕರಾಚಾರ್ಯರ ಪ್ರಭಾವ ಆಗ ತುಂಬಾ ಬಲವಾಗಿ ಇತ್ತು. ಶಂಕರಾಚಾರ್ಯರ ಗುರು ಶಿಷ್ಯ ಪರಂಪರೆಯಲ್ಲಿ ಮಾತ್ರ ಯಾರಾದ್ರೂ ಸನ್ಯಾಸವನ್ನು ಸ್ವೀಕರಿಸಬಹುದು ಎಂಬುದಾಗಿ ಜನ ಆಲೋಚನೆ ಮಾಡ್ತಿದ್ರು. ಆ ಸಮಯದಲ್ಲಿ ಪ್ರಭು ಚೈತನ್ಯರು ತಮ್ಮ ಧರ್ಮ ಪ್ರಸಾರ ಕಾರ್ಯಗಳನ್ನು ಗೃಹಸ್ಥರಾಗಿದ್ದುಕೊಂಡೇ ಆಚರಿಸಬಹುದಿತ್ತು. ಆದ್ರೆ ಗೃಹಸ್ಥ ಜೀವನವು ತಮ್ಮ ಧರ್ಮ ಪ್ರಸಾರ ಕಾರ್ಯಕ್ಕೆ ಅಡ್ಡಿ ಆಗ್ತದೆ ಅಂತ ಹೇಳಿ ಪ್ರಭು ಚೈತನ್ಯರು ತಿಳಿದುಕೊಂಡು ಅವರು ಸನ್ಯಾಸವನ್ನು ಸ್ವೀಕರಿಸಲಿಕ್ಕೆ ನಿರ್ಧಾರ ಮಾಡಿದ್ರು. ಜನತೆಯ ಗಮನವನ್ನು ತಮ್ಮೆಡೆಗೆ ಸೆಳೆಯಲಿಕ್ಕೋಸ್ಕರ ಸನ್ಯಾಸವು ಅವರಿಗೆ ಒಂದು ಸಾಧನ. ಸಮಾಜ ಸಂಪ್ರದಾಯ ಆಚಾರ ನಿಯಮಕ್ಕೆ ಭಂಗ ತರುತ್ತದೆ
ಅಂತೇಳಿ ಅದನ್ನು ಇಚ್ಛಿಸದೆ ಅವರು ಚೈತನ್ಯ ಪ್ರಭುಗಳು ವೈಷ್ಣವ ಸಂಪ್ರದಾಯದಲ್ಲಿ ಸನ್ಯಾಸವು ಸ್ವೀಕೃತ ಆಗಿದ್ರು ಕೂಡ ಶಂಕರಾಚಾರ್ಯರ ಗುರು ಶಿಷ್ಯ ಪರಂಪರೆಯಲ್ಲಿ ಸನ್ಯಾಸವನ್ನು ಅವರು ಸ್ವೀಕರಿಸಿದ್ರು. ಶಂಕರ ಸಂಪ್ರದಾಯದಲ್ಲಿ ಸನ್ಯಾಸಿಗಳಿಗೆ 10 ವಿವಿಧ ಹೆಸರುಗಳು. ಅದು 1 ತೀರ್ಥ, 2 ಆಶ್ರಮ, 3 ವನ, 4 ಅರಣ್ಯ, 5 ಗಿರಿ, 6 ಪರ್ವತ ಹಾಗೂ ಸಾಗರ, 7 8 ಸರಸ್ವತಿ, 9 ಭಾರತಿ, 10 ಪುರಿ. ಈ ಸನ್ಯಾಸಾಶ್ರಮ ಪ್ರವೇಶಿಸುವ ಮೊದಲು ಸನ್ಯಾಸಿಗಳಿಗೆ ಸಹಾಯಕವಾಗಿ ಇರುವ ಆ ವ್ಯಕ್ತಿ ಬ್ರಹ್ಮಚರಿಗೆ ಸಂಬಂಧಿಸಿದಂತೆ ಇರುವ ವಿವಿಧ ಹೆಸರುಗಳಲ್ಲಿ ಒಂದನ್ನು ಅವನು ಪಡಿತಾನೆ. ಸಾಮಾನ್ಯವಾಗಿ ತೀರ್ಥ ಆಶ್ರಮದ ಬಿರುದುಳ್ಳ ಸನ್ಯಾಸಿಗಳು ದ್ವಾರಕದಲ್ಲಿ ಇರ್ತಾರೆ. ನೋಡಿ, ತೀರ್ಥ ಅಂತೇಳಿ ಹೆಸರುಳ್ಳವರು ದ್ವಾರಕದಲ್ಲಿ ಇರ್ತಾರೆ. ಹಾಗೆ ಬ್ರಹ್ಮಚಾರಿ ಆಶ್ರಮದ ಹೆಸರು ಸ್ವರೂಪ ಅಂತೇಳಿ ಇರ್ತದೆ. ಹಾಗೆ ಪುರುಷೋತ್ತಮ ಜಗನ್ನಾಥಪುರಿಯಲ್ಲಿ ನೆಲೆಸಿರುವಂತಹ ಸನ್ಯಾಸಿಗಳಿಗೆ ವನ ಮತ್ತು ಅರಣ್ಯ ಎಂಬ ಹೆಸರುಗಳಲ್ಲಿ ಅವರು ಪ್ರಖ್ಯಾತರಾಗಿರ್ತಾರೆ ಜಗನ್ನಾಥಪುರಿಯಲ್ಲಿ ಇರುವವರು. ಹಾಗೂ ಅವರ ಬ್ರಹ್ಮಚಾರಿ ನಾಮವು ಪ್ರಕಾಶ ಎಂಬುದಾಗಿ ಕೂಡ ಇದೆ. ಗಿರಿ, ಪರ್ವತ, ಸಾಗರ ಹೆಸರುಗಳೆಲ್ಲ ಸನ್ಯಾಸಿಗಳು ಸಾಮಾನ್ಯವಾಗಿ ಭದ್ರಿಕಾಶ್ರಮದಲ್ಲಿ ಅವರು ನೆಲೆಸುತ್ತಾರೆ. ಅವರ ಬ್ರಹ್ಮಚಾರಿ ಹೆಸರು ಆನಂದ ಎಂದು. ಇದೇ ತೆರನಾಗಿ ಸರಸ್ವತಿ, ಭಾರತಿ, ಪುರಿ ಹೆಸರಿನ ಸನ್ಯಾಸಿಗಳು ಸಾಮಾನ್ಯವಾಗಿ ದಕ್ಷಿಣ ಭಾರತದ ಶೃಂಗೇರಿಯಲ್ಲಿ ಇರ್ತಿದ್ರು. ಅವರ ಬ್ರಹ್ಮಚಾರಿ ನಾಮಧೇಯ ಚೈತನ್ಯ ಎಂಬುದಾಗಿ. ಅವರದು ಬ್ರಹ್ಮಚಾರಿ ಆ ನಾಮಧೇಯವೇ ಚೈತನ್ಯ ಆಗಿತ್ತು. ಶ್ರೀಪಾದ ಶಂಕರಾಚಾರ್ಯರು ಭಾರತದಲ್ಲಿ 4 ದಿಕ್ಕುಗಳಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಸನ್ಯಾಸಾಶ್ರಮವನ್ನು ಸ್ಥಾಪಿಸಿ ತಮ್ಮ ಸನ್ಯಾಸ ಶಿಷ್ಯರಿಗೆ ಆ ಮಠಗಳನ್ನೆಲ್ಲ ಒಪ್ಪಿಸಿದ್ರು. ಈಗ ಈ 4 ಪ್ರಮುಖ ಆಶ್ರಮಗಳ ವತಿಯಲ್ಲಿ 100 ಶಾಖೋಪಶಾಖ ಆಶ್ರಮಗಳು ಇವೆ. ಅವರಲ್ಲಿ ವ್ಯವಹಾರಗಳಲ್ಲಿ ಅನೇಕ ವ್ಯತ್ಯಾಸಗಳು ಇದ್ರೂ ಕೂಡ ಒಂದು ಅಧಿಕಾರ, ಹೊಂದುವಳಿಕೆ, ಕೊಂಡಿ ಹೋಗುವಂಥದ್ದು, ಹಾಗೆ ಸಾಮ್ಯ ಇದೆ ಅಲ್ಲಿ. ಆ ಸನ್ಯಾಸಾಶ್ರಮಗಳ 4 ವಿಧವಾದ ಪಂಗಡಗಳು ಕೂಡ ಆನಂದವಾರ, ಭೋಗವಾರ, ಈಟವಾರ ಮತ್ತೆ ಭೂಮಿವಾರ. ಆನಂದವಾರ, ಭೋಗವಾರ, ಈಟವಾರ, ಭೂಮಿವಾರ ಎಂಬುದಾಗಿ ಹೆಸರಾಗಿದೆ. ಸಮಯ ಸೇರಿದಂತೆ ಈ ಆಶ್ರಮಗಳು ವಿವಿಧ ಆಚಾರ ವಿಚಾರ ಸೂತ್ರಗಳನ್ನು ಅದು ಅಭಿವೃದ್ಧಿಪಡಿಸಿಕೊಳ್ತದೆ. ಗುರು ಪರಂಪರೆಯ ನಿಯಮದ ಪ್ರಕಾರ ಶಂಕರಾಚಾರ್ಯರ ಅನುವರ್ತಿಯಾಗಿ ಇಲ್ಲಿ ಯಾರು ಸನ್ಯಾಸವನ್ನು ಸ್ವೀಕರಿಸಲು ಬಯಸ್ತಾರೋ ಅವರಿಗೆ ಮೊದಲಿಗೆ ಮತ್ತೊಬ್ಬ ಸನ್ಯಾಸಿಯ ನೇತೃತ್ವದಲ್ಲಿ ಬ್ರಹ್ಮಚಾರಿಯಾಗಿ ತರಬೇತಿ ನೀಡ್ತಿದ್ರು. ಸನ್ಯಾಸಿಯು ಯಾವ ಗುಂಪಿಗೆ ಸೇರುವನೋ ಆ ಬಣಕ್ಕೆ ಅನುಸಾರವಾಗಿ ಬ್ರಹ್ಮಚಾರ್ಯ ನಾಮಧೇಯವನ್ನು ಅವರಿಗೆ ಖಚಿತ ಮಾಡಿ ಕೊಡ್ತಿದ್ರು. ಕೇಶವ ಭಾರತಿಗಳಿಂದ ಪ್ರಭು ಚೈತನ್ಯರು ಸನ್ಯಾಸ ಸ್ವೀಕರಿಸಿದ್ರು. ಮೊದಲಿಗೆ ಚೈತನ್ಯ ಮಹಾಪ್ರಭುಗಳು ಕೇಶವ ಭಾರತಿಯನ್ನು ಸಮೀಪಿಸಿದಾಗ ಶ್ರೀ ಕೃಷ್ಣ ಚೈತನ್ಯ ಬ್ರಹ್ಮಚಾರಿ ಎಂಬ ಹೆಸರಿನಲ್ಲಿ ಬ್ರಹ್ಮಚಾರಿಯಾಗಿ ಅವರು ಸ್ವೀಕೃತ ಆಗ್ತಾರೆ. ಆಮೇಲೆ ಸನ್ಯಾಸ ಪಡೆದ ನಂತರ ಅವರು ತಮ್ಮ ನಾಮಧೇಯವನ್ನು ಕೃಷ್ಣ ಚೈತನ್ಯ ಎಂದು ಇರಿಸಿಕೊಳ್ಳಲಿಕ್ಕೆ ಇಚ್ಛಿಸಿದ್ರು. ಹೀಗೆ ಗುರು ಶಿಷ್ಯ ಪರಂಪರೆಯಲ್ಲಿನ ದೊಡ್ಡ ಅಧಿಕಾರಿಗಳು ಚೈತನ್ಯ ಮಹಾಪ್ರಭುಗಳ ಭಾರತೀಯವರಿಂದ ಸನ್ಯಾಸವನ್ನು ಸ್ವೀಕರಿಸಿದ ನಂತರವೂ ಭಾರತಿ ಎಂಬುದಾಗಿ ನಾಮಧೇಯ ಪಡೆಯಲು ತಿರಸ್ಕರಿಸಿದಕ್ಕೆ ವಿವರಣೆಯನ್ನು ನೀಡಲಿಲ್ಲ. ಇಲ್ಲಿ ಇದನ್ನು ಮನಗಂಡ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜರು ಸ್ವ ಇಚ್ಛೆಯಂತೆ ಸಂಪೂರ್ಣ ವಿವರಣೆಯನ್ನು ನೀಡ್ತಾರೆ. ಶಂಕರ ಸಂಪ್ರದಾಯದಲ್ಲಿ ಒಬ್ಬ ಸನ್ಯಾಸಿಯು ತನ್ನ ಪರಮೋಚ್ಛ ಎಂದುಕೊಂಡು ಬಿಡ್ತಾನೆ. ಅಂತಹ ತಪ್ಪು ಕಲ್ಪನೆಯನ್ನು ದೂರ ಮಾಡಲು ಇಚ್ಛಿಸಿ ಚೈತನ್ಯ ಮಹಾಪ್ರಭುಗಳು ತಮ್ಮ ಹೆಸರನ್ನು ಶ್ರೀಕೃಷ್ಣ ಚೈತನ್ಯ ಅಂತೇಳಿ ಹೇಳ್ತಿದ್ರು, ಎಂದೆನಿಸಿಕೊಂಡವರು. ಹಾಗೂ ತಮ್ಮನ್ನು ತಾವು ತಮ್ಮ ಶಾಶ್ವತ ಕಿಂಕರನೆಂದು ಸ್ವಯಂ ಪರಿಭಾವಿಸಿದ್ರು. ಬ್ರಹ್ಮಚಾರಿಯಾದವನು ತನ್ನ ಆಧ್ಯಾತ್ಮಿಕ ಗುರುವನ್ನು ಸೇವಿಸಬೇಕಾದದ್ದು ನಿಯಮ. ಹಾಗೆ ಇಲ್ಲಿ ತಮ್ಮನ್ನು ಒಬ್ಬ ಶಾಶ್ವತ ಕಿಂಕರನೆಂದು ಸ್ವಯಂ ಪರಿಭಾವಿಸಿದ್ರು. ಯಾರು? ಚೈತನ್ಯ ಮಹಾಪ್ರಭುಗಳು. ಬ್ರಹ್ಮಚಾರಿಯಾದವರು ಆಧ್ಯಾತ್ಮಿಕ ಗುರುವನ್ನು
ಸೇವಿಸಬೇಕಾದದು ನಿಯಮ. ಆದ್ದರಿಂದ ಚೈತನ್ಯ ಮಹಾಪ್ರಭುಗಳು ತಮ್ಮ ಆಧ್ಯಾತ್ಮಿಕ ಗುರುವಿನೊಂದಿಗೆ ಸೇವಕಾ ಭಾವನೆಯನ್ನು ನಿರಾಕರಿಸಲಿಲ್ಲ. ಅಂತಹ ಒಂದು ಸ್ಥಾನವನ್ನು ಒಪ್ಪಿಕೊಳ್ಳುವುದರಿಂದ ಆಧ್ಯಾತ್ಮಿಕ ಗುರು ಶಿಷ್ಯರ ನಂಟು ಮಂಗಳಕರ ಭರವಸೆಯನ್ನು ನೀಡುತ್ತದೆ. ಅಧಿಕೃತ ಜೀವನ ಚರಿತ್ರೆಗಳು ಮತ್ತು ಚೈತನ್ಯ ಮಹಾಪ್ರಭುಗಳ ಸನ್ಯಾಸದ ಸಂಕೇತಗಳಾದ ಈ ದಂಡ, ಭಿಕ್ಷಾಪಾತ್ರೆ ಮೊದಲಾದವುಗಳು ಅವುಗಳನ್ನೆಲ್ಲ ಸನ್ಯಾಸವನ್ನು ತೆಗೆದುಕೊಳ್ಳುವಾಗ ಸ್ವೀಕರಿಸುವುದನ್ನು ಇಲ್ಲಿ ತಿಳಿಸಿಕೊಡುತ್ತದೆ. ಚೈತನ್ಯ ಮಹಾಪ್ರಭುಗಳು 24ನೇ ವಯಸ್ಸು ಕಳೆಯುವ ತನಕ ಅವರು ಗೃಹಸ್ಥರಾದರು. ನಂತರ ಅವರು ಸನ್ಯಾಸವನ್ನು ಸ್ವೀಕರಿಸಿದ್ರು. ಹರಿ ಬೋಲ್ ಮಾತಾಜಿ. ಹರೇ ಕೃಷ್ಣ. 10 ಹೆಸರುಗಳನ್ನು ಕೊಡ್ತಿದ್ರಂತೆ. ತ್ರಿದಂಡ. ಭಾರತಿ ಅನ್ನುವಂತ ಹೆಸರನ್ನು ಕೂಡ ಅವರು ತಿರಸ್ಕರಿಸಿದ್ರು ಅಂತ ನೋಡಿ. ತಿರಸ್ಕರಿಸಿದ್ರು ಅವರು. ಅದು ಬೇಡ ಅಂತ ಹೇಳಿ ತನಗೆ ತಾನೇ ಕೃಷ್ಣ ಚೈತನ್ಯ ಅಂತ ಹೇಳಿ ಹೆಸರಿಟ್ರು. ಅದು ಅವರಿಗೆ ಹೆಚ್ಚು ಪ್ರಿಯವಾಗಿತ್ತು. ಮತ್ತೆ ನೋಡಿ, ಅವರು ಆ ಸನ್ಯಾಸದ ಸಂಕೇತಗಳಾದ ದಂಡ, ಭಿಕ್ಷಾಪಾತ್ರೆ ಅದನ್ನೆಲ್ಲ ಅವರು ಸ್ವೀಕರಿಸಿದ್ರು ನೋಡಿ. ಗುರುವಿಗೆ ಸಮ ಆಗ್ಬಾರ್ದು ಅನ್ನೋ ಭಾವದಿಂದ ಅಲ್ಲ ಮಾತಾಜಿ. ಏನ್ ಮಾತಾಜಿ? ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದ